ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ಹಲೋ ನಮಸ್ತೆ, ತಿರುಗುಬಾಣಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಈ ವಾರದ ನಮ್ಮ ತಿರುಗುಬಾಣ ಕಾರ್ಯಕ್ರಮದ ಅತಿಥಿ ಉಡುಪಿ ಜಿಲ್ಲೆಯ ಬಿಜೆಪಿ ಮುಖಂಡ ಕೆ ಉದಯ್ ಕುಮಾರ್ ಶೆಟ್ರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಉದಯ್ ಕುಮಾರ್ ಶೆಟ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ಉದಯ್ ಕುಮಾರ್ ಶೆಟ್ರು ಹೊಸ ಕೋಟು ಹೊಲಿಸಿಕೊಂಡಿದ್ದಾರೆ ಅಂತ ಒಂದು ಸುದ್ದಿ ಓಡಾಡ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ, ಹೌದಾ? ಹೊಸ ಕೋಟು ಯಾಕಾಗಿ ಅಂತ ನಂಗೆ ಗೊತ್ತಾಗುದಿಲ್ಲ. ಮೇಲ್ಮನೆಗೆ ಪ್ರವೇಶ ಮಾಡುವಾಗ ಬೇಕಾಗತ್ತೆ, ಮೇಲ್ಮನೆಗೆ ಪ್ರವೇಶವನ್ನ ಮಾಡ್ತಾ ಇದ್ದೀನಿ, ಈ ಕನಸನ್ನು ಹೊತ್ತುಕೊಂಡು ತಿರುಗಾಡ್ತಾ ಇದ್ದಾರೆ ಉದಯ್ ಕುಮಾರ್ ಶೆಟ್ರು. ಅಲ್ಲ, ನಾನು ಮೇಲ್ಮನೆಗೆ ಪ್ರವೇಶ ಮಾಡ್ತೀನೋ, ಈ ಹಿಂದೆ ಹಲವಾರು ಬಾರಿ ಬೇರೆ ಬೇರೆ ಅವಕಾಶಗಳಿಗೂ ನನ್ನ ಹೆಸರು ಕೇಳಿ ಬಂದಿತ್ತು. ಆವಾಗಲೂ ಯಾವತ್ತು ನಾನು ಕೋಟು ಹೊಲಿಸಿ ಆ ಥರದ ರಾಜಕೀಯ ಮಾಡಿದವನು ಅಲ್ಲ. ಆದ್ದರಿಂದ ಈ ಸರಿಯೂ ಕೂಡ ಅಂಥದ್ದೇನಾದರೂ ನೀವು ಹೇಳಿದಾಗೆ ಇದ್ರೂ ಕೂಡ ಅದಕ್ಕಾಗಿ ಕೋಟು ಹೋಲಿಸುವಂಥ ಸಂಗತಿಗಳು ನನ್ನ ರಾಜಕೀಯ ಜೀವನದಲ್ಲಿ ಅದಕ್ಕೆಲ್ಲ ನಾನು ಹೆಚ್ಚು ಮಹತ್ವ ಕೊಟ್ಟವನೇ ಅಲ್ಲ. ಟ್ರೈ ಮಾಡ್ತಾ ಇರುವಂಥದ್ದು ಹೌದಾ? ಮೇಲ್ಮನೆಗೆ ಪ್ರವೇಶ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇರುವಂಥದ್ದು ಹೌದಾ? ಪ್ರಯತ್ನ ಮಾಡಲಿಲ್ಲ. ನಾನು ಈ ಹಿಂದೆ ಕೂಡ ನನಗೆ ಅವಕಾಶಗಳು ಪಕ್ಷದ ಇದರಿಂದ ನನಗೆ ಬಂದದ್ದು ಬಿಟ್ಟರೆ ನಾನು ಎಂದು ಅದನ್ನು ಕೇಳಿದವನಲ್ಲ. ಈ ಬಾರಿಯೂ ಕೂಡ ಅವಕಾಶಗಳು ಪಕ್ಷದಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಪ್ರಮುಖರು ಈ ಬಾರಿ ಯಾರನ್ನು ಮಾಡಿದೆ ಒಂದು ಸೂಕ್ತ, ಗೆಲ್ಲಲಿಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಯೋಚನೆಗಳನ್ನು ಪಕ್ಷ ಮಾಡುತ್ತೆ. ಆ ದೃಷ್ಟಿಯಿಂದ ಒಂದು ಯೋಚನೆಗಳು ಉದಯ್ ಕುಮಾರ್ ಶೆಟ್ರು ಸೂಕ್ತ ಆಗ್ಬೋದಾ ಅಂತ ಯೋಚನೆಗಳು ನಡೆದಿರ್ಬೋದು. ಅದರ ಹಿಂದೆ ಕೂಡ ಯಾವುದೇ ಸಂದರ್ಭದಲ್ಲಿ ಲಾಬಿ ಮಾಡುವುದು, ಮತ್ತೊಬ್ಬರಿಗೆ ಕಾಲು ಎಳೆಯುವಂಥದ್ದು ರಾಜಕೀಯ ಮಾಡಿದವನಲ್ಲ. ಮುಂಬೈ, ಬೆಂಗಳೂರು ಅಂತ ಓಡಾಡ್ತಾ ಇದ್ದಾರೆ, ಈಗಾಗಲೇ ಪ್ರಯತ್ನ ಆರಂಭ ಮಾಡಿದ್ದಾರೆ. ಜನವರಿಯಲ್ಲಿ ಎಲೆಕ್ಷನ್ ಇದ್ರೂ ಕೂಡ ಈಗಲೇ ಪ್ರಯತ್ನ ಆರಂಭ ಮಾಡಿದ್ದಾರೆ ಅನ್ನುವಂಥ ಒಂದು ಮಾತಿದೆ, ಹೌದಾ? ಅಲ್ಲ, ಪ್ರಯತ್ನ ಯಾಕೆ ಮಾಡಬೇಕು? ನಾವಿಲ್ಲಿ ಮುಂಬೈಗೆ ಹೋಗಿ ಸೀಟ್ ತರುವಂಥದ್ದು ಯಾವುದೇ ಸಂಗತಿಗಳು ಈ ಚುನಾವಣೆಯಲ್ಲಿ ಇಲ್ಲ. ಜಿಲ್ಲೆಯ ಪ್ರಮುಖರು ನಿಶ್ಚಯ ಮಾಡುವಂಥದ್ದು ಮತ್ತು ರಾಜ್ಯದ ಪ್ರಮುಖರು ನಿಶ್ಚಯ ಮಾಡುವಂಥದ್ದು. ನಮಗೆ ಅವಕಾಶ ಸಿಗ್ತದೋ ಮತ್ತೊಬ್ಬರೇ ಸಿಕ್ಕಿದ್ದು, ಹಿಂದೆ ಅವಕಾಶಗಳು ಬೇರೆಯವರು ಸಿಕ್ಕಿದ ಬಂಟ ಅಸ್ಮಿತೆಯನ್ನ ಎತ್ತಿ ಹಿಡಿಯೋದಕ್ಕೆ ಮುಂಬೈಗೆ ಹೋಗುವಂಥದ್ದು, ಬಿಜೆಪಿ ನಾಯಕರ ಜೊತೆಗೆ ಚೆನ್ನಾಗಿರೋದಕ್ಕೆ ಬೆಂಗಳೂರಿಗೆ ಹೋಗುವಂಥದ್ದು, ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದಾರೆ ಉದಯ್ ಕುಮಾರ್ ಶೆಟ್ರು. ನೀವು ನನ್ನನ್ನು ಹಿಂದಿನಿಂದ ನೋಡಿದ್ದೀರಿ. ನಾನು ಯಾವಾಗಲೂ ಜಾತಿ ರಾಜಕಾರಣವನ್ನು ನನ್ನ ರಾಜಕೀಯ ಜೀವನದಲ್ಲಿ ಮಾಡಿದವನೇ ಅಲ್ಲ. ಆದ್ದರಿಂದ ಮತ್ತು ಅಂಥ ರಾಜಕಾರಣದಲ್ಲಿ ನನಗೆ ವಿಶ್ವಾಸವೂ ಕೂಡ ಇಲ್ಲ. ಮತ್ತು ಹಿಂದೆ ಕೂಡ ಅವಕಾಶಗಳು ಬೇರೆಯವರಿಗೆ ಸಿಕ್ಕಿದಾಗ ಕೂಡ ನಾನು ಎಂದೂ ವಿಚಲಿತನಾಗಿದ್ದೇ ಇಲ್ಲ. ನನಗಿಂತ ಅವಕಾಶಗಳು ನನಗಿಂತ ಜಾಸ್ತಿ ಪಕ್ಷ ಅವರನ್ನು ಗುರುತಿಸಿ ಕೊಟ್ಟಿದೆ. ಅದರಿಂದ ನಮಗೆ ಅವಕಾಶಗಳು ಬಂದು ಟ್ರೈನ್ ಹತ್ತವನಿಗೆ ಸ್ಟೇಷನ್ ಎಲ್ಲಾದರೂ ಸಿಕ್ಕಿ ಹೋಗಿ ಒಂದೆರಡು ಸ್ಟೇಷನ್ ತಪ್ಪಿ ಹೋಗುವುದು ಅಷ್ಟೇ. ನಾನು ಕೇಳುವಂಥದ್ದೇ, ಬಹಳ ಸಂದರ್ಭದಲ್ಲಿ ಉದಯ್ ಕುಮಾರ್ ಶೆಟ್ರಿಗೆ ಅವಕಾಶಗಳು ಮಿಸ್ ಆಗಿದೆ, ನೀವು ರಿಸೀವ್ ಮಾಡೋದ್ರಲ್ಲಿ ಸೋತಿದ್ದೀರಿ, ಮನೆಯ ಬಾಗಿಲನ್ನು ಬಡದ ಅವಕಾಶಗಳು ಬೇರೆಯವರ ಪಾಲಾಗಿದೆ. ಸೊ ಈ ಹೊತ್ತಲ್ಲಿ ನೀವು ಮುಂಜಾಗ್ರತೆ ವಹಿಸಿಕೊಂಡು ಈಗಲೇ ಗಟ್ಟಿ ಮಾಡಿಕೊಳ್ಳುವಂಥದ್ದು ಬೆಟರ್ ಅಲ್ವಾ? ರಾಜಕೀಯದಲ್ಲಿ ಒಂದು ಜನಪ್ರತಿನಿಧಿಯಾಗಿಯೇ ಅವನ ರಾಜಕೀಯ ಪರಿಪೂರ್ಣ ಅಂತೇಳಿ ಇಲ್ಲ. ನಮಗೆ ಇವತ್ತು ಪಕ್ಷದ ಜವಾಬ್ದಾರಿಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಯುವ ಮೋರ್ಚಾ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ, ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಪಕ್ಷದಲ್ಲಿ ನಮಗೆ ಕೊಟ್ಟ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿದ್ದೇನೆ. ಜನಪ್ರತಿನಿಧಿ ಆಗಬೇಕು ಅಂದಾಗ ಒಬ್ಬ ರಾಜಕೀಯ ವ್ಯಕ್ತಿಗೆ ಅವನದೇ ಒಂದು ಯೋಜನೆಗಳಿರುತ್ತೆ. ಅದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಅವನಿಗೆ ಒಂದಷ್ಟು ಜನಪ್ರತಿನಿಧಿ ಆಗೋ ಅವಕಾಶ ಸಿಕ್ಕಿದ್ರೆ ಎಲ್ಲ ಸ್ತರದ ಜನರ ಒಂದು ಪ್ರತಿನಿಧಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶಗಳಾಗುತ್ತೆ. ಆ ದೃಷ್ಟಿಯಿಂದ ನಮಗೆ ಅವಕಾಶಗಳನ್ನು ನಾವು ಹಚ್ಚಿಸಿಬಿಟ್ಟು ನನಗೆ ಬೇಕು, ನನಗೆ ಸಿಗಬೇಕು, ನನಗೆ ಸಿಕ್ಕಿದ್ರೆ ಬೇರೆ ಯಾರು ಸಿಗಬಾರ್ದು, ರಾಜಕಾರಣದಲ್ಲಿ ಅದನ್ನೇ ಮಾಡಬೇಕಾಗತ್ತೆ. ರಾಜಕಾರಣದಲ್ಲಿ ಅದನ್ನ ಮಾಡಿದ್ರೆ ಮಾತ್ರ ಮೇಲೆ ಇರೋದಕ್ಕೆ ಸಾಧ್ಯ ಇದೆ. ಲಾಬಿ ಅನ್ನುವಂಥ ಏಣಿ ಒಬ್ಬ ವ್ಯಕ್ತಿಗೆ ಬೇಕೇ ಬೇಕು. ಉದಯ್ ಕುಮಾರ್ ಶೆಟ್ರು ನನಗೆ ಬೇಡ ಅಂತ ಹೇಳಿದ್ರೆ ಆಗತ್ತಾ? ನನಗೆ ಅದರಲ್ಲಿ ವಿಶ್ವಾಸ ಇಲ್ಲ. ನಾನು ಆ ಥರದ ರಾಜಕೀಯವನ್ನು ಮಾಡಿದವನೇ ಅಲ್ಲ. ನನ್ನ ರಾಜಕೀಯ ನೀವು ಟ್ರ್ಯಾಕ್ ರೆಕಾರ್ಡನ್ನು ತೆಗೆದುಬೇಕಾದ್ರೆ ನೋಡಿ, ನಾನು ಮತ್ತೊಬ್ಬರ ಖಾಲಿ ಹಿಡಿದು ರಾಜಕಾರಣ ಮಾಡುವಂಥದ್ದು. ಆದ್ದರಿಂದ ಈಗಲೂ ಕೂಡ ನಾನು ಹೇಳ್ತೇನೆ, ಪಕ್ಷದ ಬಯಸಿದ್ರೆ ಅವಕಾಶ ಸಿಕ್ಕಿದಾಗ ಸಪೋಸ್ ಉದಯ್ ಕುಮಾರ್ ಶೆಟ್ರಿಗೆ ವಿಧಾನ ಪರಿಷತ್ನಲ್ಲಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋ ಅವಕಾಶ ಸಿಕ್ತು ಅಂತ ಅನ್ಕೊಳ್ಳಿ, ಗೆಲ್ಲುವಂಥ ಕೆಪಾಸಿಟಿ ಇದೆಯಾ? ಕೆಪಾಸಿಟಿ ಅಲ್ಲ, ಗೆಲ್ಲುವಂಥದ್ದು ಉದಯ್ ಕುಮಾರ್ ಶೆಟ್ಟಿ ಅಲ್ಲ, ಗೆಲ್ಲುವಂಥದ್ದು ಪಕ್ಷದ ಕಾರ್ಯಕರ್ತರು ಮತ್ತು ಮತದಾರರು ಗೆಲ್ಲಿಸುವಂಥದ್ದು. ಆದ್ದರಿಂದ ಮತದಾರರಿಗೆ ಮತ್ತು ಪಕ್ಷದ ಕಾರ್ಯಕರ್ತರಿಗೆ ನನ್ನ ಮೇಲೆ ವಿಶ್ವಾಸ ಇದ್ದರೆ ಇವರೇನಾದರೂ ಸಾಮಾಜಿಕ ಜೀವನದಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ. ಸಂಸ್ಥೆಗಳಿಂದ ಆಯ್ಕೆಯಾಗುವಂಥ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಬಹಳ ಮುಖ್ಯ ಆಗ್ತಾನೆ. ಕ್ಯಾಂಡಿಡೇಟ್ ಪಕ್ಷಕ್ಕಿಂತ ಕ್ಯಾಂಡಿಡೇಟ್ ಮುಖ್ಯ ಆಗ್ತಾನೆ.
ಸೊ ಉದಯ್ ಕುಮಾರ್ ಶೆಟ್ಟರು ಗೆಲ್ಲಬಹುದಾ, ಗೆಲ್ಲುವ ಕೆಪಾಸಿಟಿ ಇಟ್ಕೊಂಡಿದ್ದಾರೆ ಇವತ್ತಿಗೆ? ನಾನು ನಿರಂತರವಾಗಿ ರಾಜಕೀಯ ಜೀವನದಲ್ಲಿ ಶುದ್ಧ ಹಸ್ತನಾಗಿ ಕೆಲಸ ಮಾಡಿದ್ದೇನೆ, ಪ್ರಾಮಾಣಿಕನಾಗಿ ಕೆಲಸ ಮಾಡಿದ್ದೇನೆ. ಜನರಿಗೆ ಮತ್ತು ನನ್ನ ಬಗ್ಗೆ ಗೊತ್ತಿದ್ದವರಿಗಿರ್ಬೋದು, ಕಾರ್ಯಕರ್ತರಿರ್ಬೋದು, ನನ್ನ ಬಗ್ಗೆ ವಿಶ್ವಾಸ ಇದೆ ಅಂತ ನಾನು ಭಾವಿಸ್ತೇನೆ. ಆದ್ದರಿಂದ ಚುನಾವಣೆಯಲ್ಲಿ ಗೆಲುವು ಸೋಲು ಒಂದೇ ನಾಣೆ ಎರಡು ಮುಖ, ಒಬ್ಬರು ಗೆಲ್ಲುವಂಥದ್ದು, ಒಬ್ಬರು ಸೋಲುವಂಥದ್ದು. ಆದ್ದರಿಂದ ಇವತ್ತು ಪಕ್ಷ ಅವಕಾಶ ಸಿಕ್ಕಿದಾಗ ಪಕ್ಷದ ಪೂರಕವಾದಂಥ ವಾತಾವರಣ, ವ್ಯಕ್ತಿಯ ಒಂದು ಚಾರಿತ್ರ್ಯ ಇರ್ಬೋದು, ವ್ಯಕ್ತಿಯ ಒಂದು ಗುಣ ಇರ್ಬೋದು, ವ್ಯಕ್ತಿಯ ಒಂದು ವ್ಯಕ್ತಿತ್ವ ಇರ್ಬೋದು, ಅದರ ಮೇಲೆ ಅದೇ ಉದಯ್ ಕುಮಾರ್ ಶೆಟ್ಟರ್ ನಮಗೆ ಅನಿಸುವಂಥದ್ದು, ನಿಮ್ಮ ಜೊತೆಗೆ ರಾಜಕಾರಣ ಆರಂಭ ಮಾಡಿದಂಥವ್ರು ಅಥವಾ ನಿಮ್ಮ ನಂತರ ರಾಜಕಾರಣ ಆರಂಭ ಮಾಡಿದಂಥವ್ರು ಇವತ್ತು ವಿಧಾನಸಭೆಯೋ ವಿಧಾನ ಪರಿಷತ್ನಲ್ಲೋ ಲೋಕಸಭೆಯಲ್ಲೋ ಇದ್ದಾರೆ. ಉದಯ್ ಕುಮಾರ್ ಶೆಟ್ಟರು ಮಾತ್ರ ಉಡುಪಿಯಲ್ಲೇ ಇದ್ದಾರೆ. ಯಾಕೆ ಹೀಗಾಗಿದೆ? ಇರಲಿ, ಅವರು ನಮ್ಮವರಲ್ವಾ? ಈಗ ನಮ್ಮ ಪಕ್ಷದಿಂದ ಹೋದವರು ನಮ್ಮವರೇ ಅಲ್ವಾ? ನಾವು ಯಾವಾಗಲೂ ನಮ್ಮೊಟ್ಟಿಗೆ ಬಂದವರನ್ನು ಬೆಳೆಸುವಂಥದ್ದು, ಅವರ ಗುಣಗಳನ್ನು ಒಪ್ಪಿಕೊಳ್ಳುವಂಥ ಒಂದು ದೊಡ್ಡ ಕ್ವಾಲಿಟಿ ನಮ್ಮ ಹತ್ರ ಬೇಕು. ನನ್ನೊಟ್ಟಿಗೆ ಹಿಂದೆ ಇದ್ದವರು ಅವಕಾಶ ಸಿಕ್ಕಿದೆ, ಅವಕಾಶಗಳು ಎಲ್ರಿಗೂ ಸಿಗ್ತದ? ನಮಗೆ ಒಂದು ಶಾಸಕ ಸ್ಥಾನ ಇರ್ಬೋದು, ಯಾವುದಾದ್ರು ಒಬ್ರಿಗೆ ತಾನೇ ಅವಕಾಶಗಳಿರ್ಬೋದು ಪಾರ್ಟಿಯಲ್ಲಿ. ಆದ್ದರಿಂದ ಕೆಲವು ಸಂದರ್ಭದಲ್ಲಿ ಪಕ್ಷ ನಿಶ್ಚಯ ಮಾಡ್ತದೆ, ಈ ಥರ ಇವರಿಗೆ ಕ್ಯಾಂಡಿಡೇಟ್ ಮಾಡಿದರೆ ಏನು, ಮತ್ತು ಈ ಬಾರಿ ಮುಂದಿನ ಬಾರಿ ಅವಕಾಶಗಳು ಸಿಗ್ಬೋದು. ಕೆಲವರು ಮಾಡ್ತಾರೆ, ಅದನ್ನು ಲಾಬಿ ಮಾಡ್ತಾರೆ, ಮತ್ತು ನನಗೆ ಮಾತ್ರ ಸಿಗಬೇಕು ಅಂತ ಮತ್ತೊಬ್ಬರ ಕಾಲು ಎಳಿತಾರೆ. ಆ ರಾಜಕೀಯವನ್ನು ನಾನು ಹಿಂದೆಯೂ ಮಾಡಲಿಲ್ಲ, ಮುಂದೆಯೂ ಮಾಡಲಿಲ್ಲ. ಶೆಟ್ಟರ ಉದಾಸೀನವೇ ಅವರಿಗೆ ಮುಳುವಾದದ್ದು. ರಾಜಕಾರಣದಲ್ಲಿ ಉದಾಸೀನ ಮಾಡಿದರೆ ಆಗೋದಿಲ್ಲ. ಅದು ಲಾಬಿ ಮಾಡ್ತಾ ಇರಬೇಕಾಗತ್ತೆ, ನಾಯಕರ ಹಿಂದೆ ತಿರುಗಾಡ್ತಾ ಇರಬೇಕಾಗತ್ತೆ. ನೀವು ಉದಾಸೀನ ಮಾಡಿದ್ರಿ, ಆಗಿರ್ಬೋದು. ನೀವು ತಿಳ್ಕೊಂಡ ರೀತಿಯಲ್ಲಿ ಅದು ಒಂದು ಆಗಿರ್ಬೋದು. ಆದರೆ ಆ ಲಾಬಿಯ ಇದರಲ್ಲಿ ನನಗೇನು ವಿಶ್ವಾಸ ಇಲ್ಲ. ಲಾಬಿ ಮಾಡುವಂಥದ್ದು, ಲಾಬಿ ಮೂಲಕ ಅದನ್ನು ಪಡ್ಕೊಳ್ಳುವಂಥದ್ದು ಅದೇನು ಶಾಶ್ವತ ಅಲ್ಲ. ನಿಜವಾಗಿ ಶಾಶ್ವತ ಯಾವುದಂದರೆ ಅವಕಾಶಗಳು ನಿಮಗೆ ಒದಗಿ ಬರ್ತದೆ, ಕಾಯಬೇಕು. ಡಾಕ್ಟರ್ ವಿ ಎಸ್ ಆಚಾರ್ಯ ನಮ್ಮ ನಾಯಕರಿದ್ದರು, ಅವರು ತುಂಬ ಸಮಯ ಕಾದು 83ರಲ್ಲಿ ಅವರು ಶಾಸಕರಾದರು. ಶಾಸಕ ಆದ ನಂತರ ಮೊನ್ನೆ ಮಂತ್ರಿಯಾಗಿ ಇವತ್ತು ಉಡುಪಿಯಲ್ಲಿ ಯಾವ ರೀತಿ ಅಭಿವೃದ್ಧಿನೇ ಮಾಡಿದ್ದಾರೆ, ಅವರು ನಮ್ಮೊಟ್ಟಿಗೆ ಇಲ್ಲ. ಅದು ಜನ ಇವತ್ತು ಉಡುಪಿ ಅಂದಾಗ ಡಾಕ್ಟರ್ ವಿ ಎಸ್ ಆಚಾರ್ಯ ನೆನೆಸ್ತಾರೆ. ಸೊ ಈ ವೈರಾಗ್ಯವನ್ನು ಇಟ್ಟುಕೊಂಡು ರಾಜಕಾರಣ ಮಾಡೋದಕ್ಕಾಗತ್ತಾ? ವೈರಾಗ್ಯ ಇಟ್ಟುಕೊಂಡು ಬೇರೆ ಕೆಲಸಗಳಿಗೆ ಸಮಾಜ ಸೇವೆಯಲ್ಲಿ ಇರಬಹುದಪ್ಪ. ರಾಜಕಾರಣದಲ್ಲಿ ವೈರಾಗ್ಯ ಇಟ್ಟುಕೊಂಡು ಉದಯ್ ಕುಮಾರ್ ಶೆಟ್ಟರು ನಾನು ಇರ್ತೇನೆ ಅಂತ ಹೇಳಿದ್ರೆ ಕಷ್ಟ ಇದೆ. ಅಲ್ಲ, ರಾಜಕೀಯದಲ್ಲಿ ಸ್ವಲ್ಪ ವೈರಾಗ್ಯ ಬೇಕು. ಅತಿಯಾದ ಆಸೆ ಇದ್ರೂ ಕೂಡ ಅದು ಕಷ್ಟನೇ. ತುಂಬ ಆಸೆ ಇದ್ದಾಗ ಕೆಲವು ಕಡೆ ಎಡವುತ್ತೀವಿ ನಾವು. ಅದರಿಂದ ನಮಗೆ ಅತಿಯಾದ ಆಸೆ ಇಲ್ಲದ್ರೆ ನಾವು ಎಡವುವ ಪ್ರಶ್ನೆ ಇರುವುದಿಲ್ಲ. ನಾವು ಸಮಾಜದಲ್ಲಿ ಕೆಲಸ ಮಾಡುವಾಗ ಎಲ್ಲೂ ಕೂಡ ನಾವು ಪ್ರಾಮಾಣಿಕರಾಗಿರಬೇಕು. ಅದನ್ನು ನಾನು ತುಂಬ ಕಡೆ ಬಯಸುವಂಥದ್ದು. ನಮ್ಮ ಪ್ರಾಮಾಣಿಕತೆ ಅದರಲ್ಲಿ ರಾಜಿ ಮಾಡ್ಕೊಳ್ಬಾರ್ದು. ರಾಜಕೀಯ ಏನು ಶಾಶ್ವತನೇ ಅಲ್ಲ ಅಲ್ವಾ? ಆದ್ದರಿಂದ ನನಗೆ ವಿಶ್ವಾಸ ಇರುವಂಥದ್ದು, ಪಕ್ಷ ನನಗೆ ಬೇಕಾದಷ್ಟು ಅವಕಾಶಗಳನ್ನು ಕೊಟ್ಟಿದೆ ಪಕ್ಷದ ಜವಾಬ್ದಾರಿಯಲ್ಲಿ. ಅದರಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಅನ್ನುವಂಥದ್ದು ಸಂತೃಪ್ತಿ ನನಗಿದೆ. ಅಪೇಕ್ಷೆ ರಾಜಕೀಯದಲ್ಲಿ ಕೆಲಸ ಮಾಡಬೇಕಾದ್ರೆ ಮೇಲಿನ ಹಂತದಲ್ಲಿ ಕೆಲಸ ಮಾಡಬೇಕಂತ. ಉದಯ್ ಕುಮಾರ್ ಶೆಟ್ಟರ ರಾಜಕೀಯ ಜೀವನವನ್ನು ನೋಡಿದ್ರೆ ಬಿಜೆಪಿಯವರು ಉದಯ್ ಕುಮಾರ್ ಶೆಟ್ಟರನ್ನ ಬಳಸಿಕೊಂಡ್ರು, ಫುಟ್ಬಾಲ್ ತರ ಮಾಡಿದ್ರು. ಒಮ್ಮೆ ಅದಕ್ಕೆ ನಿನಗೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ರು, ಮತ್ತೊಂದು ಕಡೆ ಇಲ್ಲಿ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ರು. ಯಾವ ಅವಕಾಶವನ್ನು ಉದಯ್ ಕುಮಾರ್ ಶೆಟ್ಟರಿಗೆ ಕೊಡಲಿಲ್ಲ. ಅಲ್ಲ, ರಾಜಕೀಯ ಏನು ಇಲ್ಲಿಗೆ ಮುಗಿತು ಹೋಯ್ತಾ? ನಾನು ಯಾವಾಗಲೂ ಹೇಳೋದಿದೆ, ಟ್ರೈನ್ ಹತ್ತದವನಿಗೆ ಒಂದೆರಡು ಸ್ಟೇಷನ್ ತಪ್ಪಿ ಹೋಗ್ಬೋದು, ಸ್ಟೇಷನ್ ಸಿಗುತ್ತಲ್ಲ ಅಲ್ವಾ? ಆದ್ದರಿಂದ ಅವಕಾಶಗಳು ನಮಗೆ ಪೇಷನ್ಸ್ ಬೇಕು, ಸ್ವಲ್ಪ ಸಮಯ ಕಾಯಬೇಕು. ಆದ್ದರಿಂದ ನಾನು ಯಾವಾಗಲೂ ಶ್ರೀಕೃಷ್ಣ ಪರಮಾತ್ಮ ಹೇಳಿದೆ, ಭಗವಂತ ಹೇಳಿದಾಗೆ ಅವಕಾಶಗಳು ಬರ್ತದೆ, ಅದನ್ನು ಸ್ವಲ್ಪ ಸಮಯ ಕಾದು ತಗೊಂಡಾಗ ಅದರಲ್ಲಿ ಏನು ನಮಗೆ ನಷ್ಟ ಆಗುವಂಥದ್ದು ಏನೂ ಇಲ್ಲ, ಸಂಗತಿಗಳು ಏನು ಇರುವುದಿಲ್ಲಲ್ಲ. ಅದರಿಂದ ನನಗೆ ವಿಶ್ವಾಸ ಇದೆ, ಇವತ್ತು ವಿಶ್ವಾಸ ಇದೆ. ಪ್ರಾಮಾಣಿಕವಾಗಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೇನೆ. ಪಕ್ಷ ಮುಂದಿನ ದಿವಸಗಳಲ್ಲಿ ಪಕ್ಷ ಬಯಸಿದರೆ ಇವತ್ತು ಒತ್ತಿ ಹೇಳ್ತೇನೆ, ಪಕ್ಷ ಬಳಸಿದರೆ ಅವಕಾಶ ಬಂದರೆ ಮಾತ್ರ ನಾನು ಸ್ಪರ್ಧೆ ಮಾಡುವಂಥದ್ದು. ಮತ್ತೊಬ್ಬರ ಕಾಲು ಇಳಿದು ಮತ್ತೊಬ್ಬ ನಮಗಾಗಿ ಲಾಬಿ ನಡೆಸಿ ಅವಕಾಶನ ಮಾಡೋದಿಲ್ಲ. ಅದೇ ಉದಯ್ ಕುಮಾರ್ ಶೆಟ್ಟರ್ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಒಟ್ಟಿನಲ್ಲಿ ವಿಧಾನ ಪರಿಷತ್ನಲ್ಲಿ ಉದಯ್ ಕುಮಾರ್ ಶೆಟ್ಟರು ಟ್ರೈ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸುದ್ದಿ ಹರಿದಾಡ್ತಾ ಇದೆ ಉಡುಪಿ ರಾಜಕಾರಣದಲ್ಲಿ. ನನ್ನ ಪ್ರಶ್ನೆ ಇರುವಂಥದ್ದು, ಉದಯ್ ಕುಮಾರ್ ಶೆಟ್ಟರು ಆ ಒಂದು ಲಾಬಿಯನ್ನು ಅಥವಾ ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಆಗಿದ್ರೆ ಡಿ ಪ್ರಮೋಷನ್ ಅಲ್ವಾ ನಿಮಗೆ? ಲೋಕಸಭಾ ಸಂದರ್ಭದಲ್ಲಿ ನಿಮ್ಮ ಹೆಸರು ಕೇಳಿ ಬಂದಿತ್ತು, ಈಗ ವಿಧಾನ ಪರಿಷತ್ ಡಿ ಪ್ರಮೋಷನ್ ಅಂತ ಅನ್ಸೋದಿಲ್ವಾ ಇದು? ನಾನು ಮೊದಲೇ ಹೇಳಿದೆ, ನಮ್ಮನ್ನು ಯಾವ ಸ್ಥಾನಕ್ಕೆ ಸೂಕ್ತ ಅಂತ ಪಕ್ಷ ಬಯಸುತ್ತದೆ, ಇದಕ್ಕೆ ನಮ್ಮನ್ನು ಪಕ್ಷ ಪರಿಗಣಿಸ್ತದೆ. ಹಿಂದೆ ನನ್ನನ್ನು ಲೋಕಸಭಾ ಸ್ಥಾನಕ್ಕೆ ಪಕ್ಷ ಆ ಥರ ನಾನು ಬಯಸಿರ್ಬೋದು.
ಈ ಸರಿ ಪಕ್ಷ ನನ್ನನ್ನು ಈ ಸ್ಥಾನಕ್ಕೆ ಇವರಿಗೆ ಹೇಗೆ ಅಂತೇಳಿ ಒಂದು ಹೆಸರನ್ನು ನನ್ನ ಪರಿಗಣಿಸಿರ್ಬೋದು. ಆದ್ರಿಂದ ಆಗ ನನಗೆ ಆ ಸ್ಥಾನವನ್ನು ಕೊಟ್ಟದ್ದು ಕೂಡ ನಾನು ಬಯಸಿದ್ದಲ್ಲ, ಪಕ್ಷ ನನ್ನ ಗುರುತಿಸಿದ್ದು. ಈ ಸಂದರ್ಭದಲ್ಲೂ ಕೂಡ ಪಕ್ಷವೇ ತೀರ್ಮಾನ ತಗೊಳ್ಳುವಂಥದ್ದು, ಉದಯ್ ಕುಮಾರ್ ಶೆಟ್ಟರ್ ಅಲ್ಲ. ಇವತ್ತು ಪಕ್ಷ ತೀರ್ಮಾನ ತಗೊಂಡ್ರೆ ಮಾತ್ರ ನಾನು ಅದಕ್ಕೆ ಅವಕಾಶ ಸಿಗುತ್ತೆ. ಬಿಟ್ಟರೆ ನನಗೇ ಬೇಕು ಅಂದಾಗ ನಮ್ಮಲ್ಲಿ ಅದೇ ಪಾರ್ಟಿ ವಿತ್ ಡಿಫ್ರೆನ್ಸ್ ಹೇಳ್ತೇವೆ, ಬೇರೆ ರಾಜಕೀಯ ಪಾರ್ಟಿ ಆಗೆಲ್ಲ. ಬೇರೆ ಪಾರ್ಟಿ ಆದರೆ ನಾವು ಅಪ್ಲಿಕೇಶನ್ ಕೊಡಬೇಕು. ನೀವು ಕಾಂಗ್ರೆಸ್ ಅಲ್ಲೆಲ್ಲ ನೋಡಿದಿರಲ್ಲ, ನೀವು ಇಷ್ಟು ಹಣ ಕಟ್ಟಿ ಅಪ್ಲಿಕೇಶನ್ ಕಟ್ಟಿ ಅಪೇಕ್ಷಿತ ಇದನ್ನು ಮಾಡಬೇಕು. ನಮ್ಮಲ್ಲಿ ಹಾಗೇನಿಲ್ಲ. ನಮ್ಮಲ್ಲಿ ನಿಮ್ಮನ್ನು ಪಕ್ಷ ಈ ಥರ ಒಂದು 2-3 ಜನರ ಯಾದಿ ಮಾಡ್ತದೆ, ಒಬ್ಬರನ್ನ ಅವಕಾಶ ಸಿಗ್ತದೆ. ನನಗೆ $1 ಮಿಲಿಯನ್ ಪ್ರಶ್ನೆ ಬಹಳ ದಿನದಿಂದ ಕಾಡ್ತಾ ಇದ್ದಂಥದ್ದು, ನಿಮಗೆ ಲೋಕಸಭಾ ಟಿಕೆಟ್ ಯಾಕೆ ಮಿಸ್ ಆಯಿತು ಅಂತ ಪ್ರಶ್ನೆ. ಬಹುಶಃ ಜಯಪ್ರಕಾಶ್ ಹೆಗಡೆ ಉಪಚುನಾವಣೆಯ ಸಂದರ್ಭದಲ್ಲಿ ಯಾಕೆ ಮಿಸ್ ಆಯಿತು ಅಂತ ಪ್ರಶ್ನೆ. ಅಲ್ಲ, ಲೋಕಸಭಾ ಚುನಾವಣೆಯ ಪ್ರಶ್ನೆ ಅಲ್ಲ. ಹಿಂದೆ ಕೂಡ 2 ಸಾರಿ ಮಿಸ್ ಆದಾಗಲೂ ಕೂಡ ನಾನು ಎಂದೂ ಅದನ್ನು ಯೋಚನೆ ಮಾಡಿದ್ದೇನಲ್ಲ, ಅದರ ಬಗ್ಗೆ ನಾನು ಚಿಂತೆ ಮಾಡಿದವನಲ್ಲ, ತುಂಬ ಯೋಚನೆ ಮಾಡಿದವನಲ್ಲ. ಆದ್ರಿಂದ ಈಗ ನಿಮ್ಗೆ ಪ್ರಶ್ನೆ ಯಾಕೆ ಅಂದ್ರೆ ಹಾಲಾಡಿ ಶ್ರೀನಿವಾಸ್ ಶೆಟ್ರು ಉದಯ್ ಕುಮಾರ್ ಶೆಟ್ಟರಿಗೆ ಟಿಕೆಟ್ ಸಿಗದಾಗ ಮಾಡಿದ್ರು ಅಂತ ಹೇಳ್ತಾರೆ, ಹೌದಾ? ಯಾಕಾಗಿರ್ಬೋದು, ನನಗೆ ಅದ್ರ ಬಗ್ಗೆ ಒಬ್ಬ ಬಂಟ ನಾಯಕ ಇನ್ನೊಬ್ಬ ಆಲ್ಟರ್ನೇಟಿವ್ ಬೆಳೆದು ಬಿಡ್ತಾನೆ, ಆ ಕಾರಣಕ್ಕಾಗಿ ಸುನಿಲ್ ಕುಮಾರ್ ಅವರಿಗೆ ಟಿಕೆಟ್ಸ್ ಕೊಟ್ಟರು, ಹೌದಾ? ನಾನು ಕೂಡ ನನ್ನ ರಾಜಕೀಯ ಟ್ರ್ಯಾಕ್ ರೆಕಾರ್ಡಲ್ಲಿ ಎಂದೂ ಕೂಡ ಜಾತಿ ರಾಜಕಾರಣ ಮಾಡಿದವನೆಲ್ಲ. ಮತ್ತು ಯಾರು ನನ್ನನ್ನು ತಪ್ಪಿಸ್ತಾರೆ, ನನಗೆ ಅಡ್ಡಗಾಲಾಗ್ತಾರೆ, ಆ ಬಗ್ಗೆಯೂ ಕೂಡ ನಾನು ಹೆಚ್ಚು ಯೋಚನೆ ಮಾಡಿದವನೆಲ್ಲ. ಆದ್ದರಿಂದ ನಾನು ಮೊದಲೇ ಹೇಳಿದಾಗೆ ನಮಗೆ ಅವಕಾಶಗಳು ಮುಂದೆ ಯಾವಾಗಾದರೂ ಸಿಗ್ತದೆ, ಪಕ್ಷ ಬಯಸಿದಾಗ ಅವಕಾಶ ಸಿಗ್ತದೆ. ಅದಕ್ಕೆ ನನಗೆ ಕೆಲಸ ಮಾಡಲಿಕ್ಕೆ ನಾನು ಸಮರ್ಥನೋ ಅಲ್ವೋ ಅಂತ ಜನ ತೀರ್ಮಾನ ಮಾಡ್ತಾರೆ, ಆದ್ದರಿಂದ ಕಾರ್ಯಕರ್ತರು ತೀರ್ಮಾನ ಮಾಡ್ತಾರೆ. ಎಸ್ ಉದಯ್ ಕುಮಾರ್ ಶೆಟ್ಟರ್, ಒಂದು ಪ್ರಶ್ನೆ ಇರುವಂಥದ್ದು, ಉದಯ್ ಕುಮಾರ್ ಶೆಟ್ಟರು ಜಿಲ್ಲಾಧ್ಯಕ್ಷ ಆಗಿದ್ದಾಗ ಬಿಜೆಪಿ ಆಡಳಿತದಲ್ಲಿತ್ತು. ಆ ನಂತರ ಉದಯ್ ಕುಮಾರ್ ಶೆಟ್ಟರು ಮಾಯಕ ಆಗೋದ್ರು ಉಡುಪಿ ಜಿಲ್ಲಾ ರಾಜಕಾರಣದಲ್ಲಿ, ಯಾಕೆ? ಈಗ ನಾನು ರಾಜ್ಯ ಮಾಯ ಆದ್ರು, ಎಲ್ಲೂ ಹೋದ್ರು ಉದಯ್ ಕುಮಾರ್ ಶೆಟ್ಟರು ಅಂತ ಹುಡುಕುವಂತ ಪರಿಸ್ಥಿತಿ ಆಯ್ತು, ಯಾಕದ ಹಾಗೆ? ನಾನೀಗ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿದ್ದೇನೆ. ನನಗೆ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಕೊಟ್ಟಿದ್ದಾರೆ. ಭಟ್ಕಳದಿಂದ ಹಿಡಿದು ಕಾರವಾರದವರೆಗೆ ನಾವು ಪಕ್ಷದ ಉಸ್ತುವಾರಿ ಅಂದಾಗ ಎಲ್ಲ ಚಟುವಟಿಕೆಗಳಲ್ಲಿ ನಾನು ಸಂಘಟನೆ ದೃಷ್ಟಿಯಿಂದ ತೊಡಗಿಸ್ಕೊಳ್ಬೇಕಾಗುತ್ತೆ. ಆದ್ದರಿಂದ ವಾರಕ್ಕೆ 1-2 ದಿವಸ ನಾನು ಅಲ್ಲಿರಬೇಕಾಗುತ್ತೆ. ಮತ್ತು ರಾಜ್ಯದ ಸಭೆಗಳಿಗೆ ನಾನು ಹೋಗಬೇಕಾಗುತ್ತೆ. ಹಿಂದೆ ನಾನು ಜಿಲ್ಲಾ ಅಧ್ಯಕ್ಷನಾಗಿದ್ದಾಗ ನನಗೆ ಸೀಮಿತವಾಗಿ ಉಡುಪಿ ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡಬೇಕಿದ್ದು, ಉಡುಪಿ ಜಿಲ್ಲೆಯಲ್ಲಿ ನಾನು ಸಿಗ್ತಾ ಇದೆ. ಈಗ ನಿಮ್ಗೆ ಗೊತ್ತಿದೆ, ಉತ್ತರ ಕನ್ನಡ ದೊಡ್ಡ ಕ್ಷೇತ್ರ. ಇಲ್ಲಿಂದ ಅಲ್ಲಿ ಹೋಗಬೇಕಂದ್ರೆ 3-4 ಗಂಟೆ ಒಂದು ಟೈಮ್ ಬೇಕಾಗುತ್ತೆ. ಆ ದೃಷ್ಟಿಯಿಂದ ನಾನು ಅಲ್ಲಿ ಪಕ್ಷದ ಚಟುವಟಿಕೆಗಳಲ್ಲಿಯೂ ಕೂಡ ಇರ್ತೇನೆ. ಬಿಟ್ರೆ ಇಲ್ಲಿ ಇಲ್ಲ ಅಂದ್ ಬಿಟ್ರೆ ನಾನು ರಾಜಕೀಯದಲ್ಲಿ ಇಲ್ಲ ಅಂತ ಸಂಬಂಧಪಟ್ಟಾಗ ಇನ್ನಷ್ಟು ಪ್ರಶ್ನೆಗಳಿದಾವೆ, ಅದನ್ನು ಕೇಳಬೇಕು. ನನಗೆ ತಿರುಗುಬಾಣ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ತಿರುಗುಬಾಣ ಮತ್ತೆ ಮುಂದುವರಿಯುತ್ತದೆ. Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi. ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ಉದಯ್ ಕುಮಾರ್ ಶೆಟ್ರೆ, ಪಕ್ಷ ಅಧಿಕಾರದಲ್ಲಿ ಇದ್ರೆ ಮಾತ್ರ ಪಾರ್ಟಿ ಅನ್ನುವಂಥ ಮನಸ್ಥಿತಿ ಇದೆಯಾ ನಿಮಗೆ? ಪಕ್ಷ ಅಧಿಕಾರದಲ್ಲಿದ್ದರೆ ಮಾತ್ರ ನಾವು ಪಾರ್ಟಿಯಲ್ಲಿ ಸಕ್ರಿಯವಾಗಿರಬೇಕು, ಇಲ್ಲಾಂದ್ರೆ ತೊಂದರೆ ಇಲ್ಲ, ನಡೆಯುತ್ತೆ, ಈ ಮನಸ್ಥಿತಿ ಏನಾದರೂ ಇದೆಯಾ? ಪಕ್ಷ ಅಧಿಕಾರಕ್ಕೆ ಬಂದದ್ದು ಈಗಲ್ಲ ಸರ್, ಹಲವಾರು ವರ್ಷಗಳಿಂದ. ಹಿಂದೆ ನಾವು ನನ್ನ ಕಾಲೇಜ್ ಆದ ನಂತರ ಅದರ ಹಿಂದೆ ಕೂಡ ನಾನು ಪಕ್ಷದ ಕಾರ್ಯಕರ್ತನಾಗಿ ರಸ್ತೆಯಲ್ಲಿ ನಾನು ಪಕ್ಷದ ಚಿಹ್ನೆಯನ್ನು ರಸ್ತೆಯಲ್ಲಿ ಬಿಡಿಸ್ತಿದ್ದೆ. ನಿಮ್ಮ ಇಲೆಕ್ಟ್ರಿಕಲ್ ಕಂಬಕ್ಕೆ ಪಕ್ಷದ ಧ್ವಜವನ್ನು ಕಟ್ತಿದ್ದೆ. ನಮ್ಮ ದೊಡ್ಡ ನಾಯಕರು ಬಂದಾಗ ರಿಕ್ಷಾಗಳಲ್ಲಿ ಮೈಕ್ ಅನೌನ್ಸ್ಮೆಂಟ್ ಮಾಡ್ತಿದ್ದೆ, ನಾನು ಕಾಲೇಜ್ ಹೋಗೋ ಸಂದರ್ಭದಲ್ಲಿ ಹೇಳುವಂಥದ್ದು. ಆಗ ನಮಗೇನು ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ಯಾವುದೂ ಎಣಿಸ್ತಿರ್ಲಿಲ್ಲ. ಸೊ ಅಧಿಕಾರಕ್ಕೆ ಬಂದ ನಂತರ, ಜಿಲ್ಲಾಧ್ಯಕ್ಷ ಆದ ನಂತರ ಮತ್ತೆ ಉದಾಸೀನ ಸ್ಟಾರ್ಟ್ ಆಯಿತು ಉದಯ್ ಕುಮಾರ್ ಶೆಟ್ಟರಿಗೆ? ಉದಾಸೀನ ಅಲ್ಲ, ಅತಿ ಆಕಾಂಕ್ಷಿ ಇಲ್ಲ ಅಷ್ಟೇ. ಅದನ್ನು ನೀವು ರಾಜಕೀಯ ಭಾಷೆಯಲ್ಲಿ ಆ ಥರ ಎಣಿಸಿರ್ಬೋದು. ರಾಜಕೀಯದಲ್ಲಿ ಅತಿ ಆಸೆಯೂ ಕೂಡ ಅಷ್ಟು ಒಳ್ಳೆಯದಲ್ಲ. ನಾವು ದೂರದ ದೃಷ್ಟಿ ಇಟ್ಕೊಂಡು ರಾಜಕೀಯವನ್ನು ಮಾಡಬಹುದು. ನೀವು ಅದನ್ನು ಕೂಡಲೇ ರಿಸಲ್ಟ್ ಬೇಕಂದ್ಬಿಟ್ರೆ ನೀವು ಕೆಲಸ ಎಡವುತ್ತೀರಿ. ರಾಜಕೀಯದಲ್ಲಿ ನಾನು ಹೆಚ್ಚಾಗಿ ಡಾಕ್ಟರ್ ಆಚಾರ್ಯನ ಹತ್ತಿರದಿಂದ ನೋಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾನು ರಾಜಕೀಯದನ್ನು ಪ್ರಾರಂಭ ಮಾಡಿದ್ದವನು. ಆದ್ದರಿಂದ ಅವರನ್ನು ನಾನು ಯಾವಾಗಲೂ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಅವ್ರು ಯಾವಾಗಲೂ ನಮಗೆ ಮಾರ್ಗದರ್ಶನ ಮಾಡುವಂಥದ್ದು. ಅವತ್ತಿನ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗೇನಿಲ್ಲ, ಅದು ನಾವು ತಿಳ್ಕೊಳ್ಳುವಂಥದ್ದು. ಮತ್ತೆ ಪುನಃ ಎಲ್ಲಿಯೂ ಬದಲಾವಣೆ ಆದರೂ ಪುನಃ ಅಲ್ಲಿಗೆ ಬಂದು ನಿಲ್ತದೆ. ಈಗ ಕಾಂಗ್ರೆಸ್ ನನ್ನ ಪ್ರಶ್ನೆ ಅದೇ ಇದ್ದದ್ದು, ಎಲ್ಲೂ ಹೋದರೂ ಉದಯ್ ಕುಮಾರ್ ಶೆಟ್ಟರು ಪಾರ್ಟಿ ಅಧಿಕಾರ ಕಳೆದುಕೊಂಡ ಕೂಡಲೇ ಉದಯ್ ಕುಮಾರ್ ಶೆಟ್ಟರು ಕೂಡ ಮಾಯವಾದರು ರಾಜಕಾರಣದಿಂದ. ಯಾಕಂದರೆ ನೀವು ತಿಳ್ಕೊಂಡ ರೀತಿ ಹೇಗೆಂದರೆ,
ನಾವು ಹಿಂದೆ ಯಾವಾಗಲೂ ಇಲ್ಲಿ ಯಾವುದೇ ನೀವು ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ರಿ ಉದಯ್ ಕುಮಾರ್ ಶೆಟ್ರು. ಈಗ ನೀವು ಇಲ್ಲಿ ನನ್ನನ್ನು ಗಮನಿಸ್ತಿದ್ದೆ. ನಾನು Yes, ಜಿಲ್ಲಾಧ್ಯಕ್ಷನಾಗಿದ್ದೆ. ನೋಡ್ತಾ ಇಲ್ಲ ನಿಮ್ಮನ್ನ. ನಾನು ಜಿಲ್ಲಾಧ್ಯಕ್ಷನಾಗಿದ್ದೆ. ಈಗ ನನಗೆ ರಾಜ್ಯದಲ್ಲಿ ಜವಾಬ್ದಾರಿ ಇರೋದ್ರಿಂದ, ಬೇರೆ ಜಿಲ್ಲೆಯ ಉಸ್ತುವಾರಿ ಇರೋದ್ರಿಂದ, ಸಂಘಟನೆಯಲ್ಲಿ ಅಲ್ಲಿಯ ಜವಾಬ್ದಾರಿಯನ್ನು ನಾನು ನಿರ್ವಹಿಸಬೇಕಾಗುತ್ತೆ. ಅಲ್ಲಿಯ ಚಟುವಟಿಕೆಗಳನ್ನು ರಾಜ್ಯಕ್ಕೆ ವರದಿ ಮಾಡಬೇಕಾಗುತ್ತೆ. ಆದ್ರಿಂದ ನಾನು ರಾಜ್ಯದ ಸಭೆಗಳಿಗೆ ಹೋಗಬೇಕು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಕ್ಷೇತ್ರ ಅದು, ನಿಮ್ಗೆ ಗೊತ್ತಿರ್ಬೋದು. ದೊಡ್ಡ ಜಿಲ್ಲೆ ಅದು. ಅಲ್ಲಿ ಒಂದು ಅಂಕೋಲ, ಸಿರ್ಸಿ, ಕಾರವಾರ. ಆದ್ರೆ ತಮ್ಮ ಬೇರನ್ನ ಬಿಟ್ಟು ಕೊಟ್ಟು ಉತ್ತರ ಕನ್ನಡದಲ್ಲಿ ನಿಂತ್ರೆ ನೀವೊಬ್ರು ರಾಜಕಾರಣಿ ಅಂತ ಕರೆಯೋದಕ್ಕಾಗತ್ತಾ? ಅಲ್ಲ, ನಾನು ಮೊದಲೇ ಹೇಳಿದಾಗೆ ಕಾರ್ಯಕರ್ತ ಆಗ್ತೀರಿ ಅಷ್ಟೇ, ನಾಯಕ ಆಗೋದಿಲ್ಲ. ಹಾಗಾದ್ರೆ ಹಾಗಲ್ಲ. ನಾಯಕತ್ವದಲ್ಲಿ ಬೇರೆ ಬೇರೆ ಆಯಾಮಗಳಿದೆ. ಒಂದು ನೀವು ವಿಧಾನಸಭಾ ಕ್ಷೇತ್ರವನ್ನು ಇಟ್ಟು ಕೆಲಸ ಮಾಡೋದು, ಕೆಲವರು ಜಿಲ್ಲೆಯನ್ನು ಇಟ್ಟು ಕೆಲಸ ಮಾಡುವಂಥದ್ದು, ಕೆಲವರು ಸಂಘಟನೆಯಲ್ಲಿ ತಮ್ಮನ್ನು ತೊಡಸ್ಕೊಳ್ಳುವಂಥದ್ದು. ನನ್ನ ಪಕ್ಷ ಕೆಲವು ಉದಾಹರಣೆಗಳನ್ನು ಕೊಡ್ತೇನೆ. ರಘುಪತಿ ಭಟ್ರು ಉಡುಪಿಯಲ್ಲಿ ಕೆಲಸ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಉಡುಪಿಯಲ್ಲಿ ಮುಂದಕ್ಕೆ ಕಂಟೆಸ್ಟ್ ಮಾಡಬಹುದು. ಕೃಷ್ಣ ಪಾಲೆಮರ್ ಅವರು ಮಂಗಳೂರಲ್ಲಿ ಕೆಲಸ ಮಾಡ್ತಾರೆ, ಮಂಗಳೂರಲ್ಲಿ ಅವರು ಮುಂದೆ ಕಂಟೆಸ್ಟ್ ಮಾಡಬಹುದು. ಉದಯ್ ಕುಮಾರ್ ಶೆಟ್ರು ಉತ್ತರ ಕನ್ನಡದಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳ್ತೀರಿ, ಯಾಕಾಗಿ ಕೆಲಸ ಮಾಡ್ತಿದ್ದೀರಿ? ಪಕ್ಷ ಕಂಟೆಸ್ಟ್ ಮಾಡೋದು ಉತ್ತರ ಕನ್ನಡದಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ನಿಮಗೆ? ನನಗೆ ಇವತ್ತು ರಾಜ್ಯದ ಕಾರ್ಯಕಾರಿಣಿಯಾಗಿ ಸದಸ್ಯ ಅಂತ ನಾನು ಅಷ್ಟೇ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಿದ್ದೇನೆ. ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡುವಾಗ ರಾಜ್ಯ ಸಮಿತಿ ನಮಗೆ ಜವಾಬ್ದಾರಿಯನ್ನು ಹಚ್ಚಿಕೊಡ್ತದೆ. ನೀವು ಈ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಬೇಕು, ಈ ಜಿಲ್ಲೆಯಲ್ಲಿ ನಮಗೆ ಇಲ್ಲಿಯ ಜಿಲ್ಲೆಯನ್ನು ಕೊಡಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ನಾವು ಇಲ್ಲಿ ಏನಾದ್ರು ಪಾರ್ಸಲಿಟಿ ಮಾಡ್ತೀವಿ ಸಂಘಟನೆ. ಅದೇ ಇಲ್ಲಿ ಯಾಕಿಲ್ಲ, ಉಡುಪಿಯಲ್ಲಿ ಯಾಕಿಲ್ಲ ಉದಯ್ ಕುಮಾರ್? ಈಗ ಮಾಡ್ತಾ ಇದ್ದೀನಲ್ಲ. ಈಗ ನೋಡಿ, ನಾವು ಈಗ ಗೊತ್ತಿರ್ಬೋದು ಜಿಲ್ಲೆಯ ಎಲ್ಲ, ಇವತ್ತು ನಾನು ನಮ್ಗೆ ಗೊತ್ತಿರ್ಬೋದು, ರೈತ ಚೈತನ್ಯ ಯಾತ್ರೆ ಮಾಡಬೇಕು ಅಂತ ತೀರ್ಮಾನ ತಗೊಂಡು ವಿಭಾಗ ಮಟ್ಟದಲ್ಲಿ ಉಡುಪಿ ಜಿಲ್ಲೆಗೆ ಉದಯ್ ಕುಮಾರ್ ಶೆಟ್ಟರನ್ನೇ ಅದರ ಸಂಚಾಲಕ ಮಾಡಬೇಕು ಅಂತ. ಸರಿ, 2 ವರ್ಷ ಎಲ್ಲಿ ಹೋಗಿದ್ರಿ? 2 ವರ್ಷ ಇವತ್ತಿನದ್ದು ಬಿಟ್ಟು ಬಿಡಿ, 2 ವರ್ಷ ಇರಲಿಲ್ಲ ಉದಯ್ ಕುಮಾರ್ ಶೆಟ್ಟರ್ ಸಕ್ರಿಯವಾಗಿ. ಆದ್ರಿಂದ ಇವತ್ತು ರೈತ ಚೈತನ್ಯ ಯಾತ್ರೆ ಅಭೂತಪೂರ್ವ ಯಶಸ್ಸು ಅಂತೇಳಿ ಎಲ್ಲ ಪತ್ರಿಕೆಗಳಲ್ಲಿ ನೋಡಿರ್ಬೋದು. ಅದರಿಂದ ಎಲ್ಲ ಕಡೆ ಓಡಾಟ ಮಾಡಿದ್ದೀನಿ. 8 ದಿವಸದಿಂದ ನೀವು ಚಕ್ರ ಕಟ್ಟಿಕೊಂಡು ತಿರುಗ್ತಾ ಇದ್ರಿ ಹಿಂದೆ ಅಂತ ಹೇಳಿಲ್ಲ. ಅದೇ ತರ 8 ದಿವಸ. 2 ವರ್ಷ ಎಲ್ಲಿ ಹೋದ್ರಿ? 2 ವರ್ಷ ಯಾಕೆ ಮಿಸ್ ಆದ್ರಿ? ಹಾಗಲ್ಲ, ನೀವು ಸರಿ, ನೀವು ಕೇಳುವಂತ ತಪ್ಪೇನಲ್ಲ ಹೇಳುವಂತದ್ದು, ನಮಗೂ ಗೊತ್ತಾಗ್ತದೆ. ನನಗೆ ಅನಿಸ್ತಾ ಇದೆ ಉದ್ದೇಶಪೂರ್ವಕವಾಗಿ ಉದಯ್ ಕುಮಾರ್ ಶೆಟ್ಟರನ್ನ ಉಡುಪಿಯಿಂದ ಹೊರಗಿಟ್ಟಿದ್ದಾರೆ. ಇಲ್ಲಿ ನೋಡಿ, ನಾನು ರಾಷ್ಟ್ರೀಯ ಕಾರ್ಯದರ್ಶಿ ಆಗಿದ್ದೆ, ಆಗಲೂ ಇದೇ ಮಾತನ್ನ ಹೇಳ್ತಾ ಇದ್ರು. ಆಗ ನಾವು ಟಿವಿ ಇದಕ್ಕೆ ಒಂದು ಮಾಧ್ಯಮಕ್ಕೆ ಹಿತ ಮಾತಾಡುವ ಬಂದಾಗ ರಾಷ್ಟ್ರೀಯ ಕಾರ್ಯದರ್ಶಿ ಆಗಿದ್ದೆ. ನಮಗೆ ರಾಷ್ಟ್ರೀಯ ಕಾರ್ಯದರ್ಶಿ ಆಗಿ ನಾನು ಬೇರೆ ಬೇರೆ ರಾಜ್ಯಗಳಲ್ಲಿ ನಮಗೆ ಪ್ರವಾಸ ಹೋಗ್ತಾ ಇದ್ದೆ, ಮೀಟಿಂಗ್ಗೆ ಹೋಗಬೇಕಿತ್ತು. ಕರ್ನಾಟಕದಲ್ಲಿ ಉಸ್ತುವಾರಿಯಿಂದ ನನ್ನ ಹಾಕಿದ್ರು ಯುವ ಮೋರ್ಚಾದ್ದು. ಆಗ ಕರ್ನಾಟಕದ ಬೇರೆ ಬೇರೆ ಭಾಗಕ್ಕೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರವಾಸ ಮಾಡಬೇಕಿತ್ತು ನನಗೆ. ಆಗ ನಾನು ಬೇರೆ ಬೇರೆ ಜಿಲ್ಲೆಯಲ್ಲಿ ಹೋದಾಗ ನಾನು ಇಲ್ಲಿ ಸಿಗುವಂಥದ್ದಿಲ್ಲ. ನೀವು ಎಂತ ಇಲ್ಲಿ ಗಮನಿಸ್ತಾರೆ ಅಂದ್ರೆ ಉದಯ್ ಕುಮಾರ್ ಶೆಟ್ಟಿ ಈ ಕಾರ್ಯಕ್ರಮದಲ್ಲಿ ಉದ್ದೇಶಪೂರ್ವಕವಾಗಿ ಹೊರಗಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಡಿಸ್ಟ್ರಿಕ್ಟ್ ಬಿಜೆಪಿಯ ಜೊತೆಗೆ ಉದಯ್ ಕುಮಾರ್ ಶೆಟ್ಟರ್ಗೆ ಸಂಬಂಧ ಸರಿ ಇಲ್ಲ. ಹಾಗೆ ಹೇಳಿದ್ರೆ ನನ್ನದು ಉತ್ತರ ಇಲ್ಲ. ಯಾಕೊತ್ತುಂಟಾ, ನಾನು ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡಿದವನು. ನಾನು ಇವತ್ತು ಜಿಲ್ಲಾ ಕೋರ್ ಕಮಿಟಿಯಲ್ಲಿ ಒಬ್ಬ ಸದಸ್ಯ. ಅದ ನಂತರ ಜಿಲ್ಲೆಯಲ್ಲಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಜಿಲ್ಲೆ ಬಿಟ್ಟು ಮೇಲ್ಮಟ್ಟದಲ್ಲಿ ಕೆಲಸ ಮಾಡುವವರಿಗೆ ಜಿಲ್ಲೆಯಲ್ಲಿ ಅವರಿಗೆ ಆಟೋಮೆಟಿಕ್ಕಾಗಿ ಅವಕಾಶಗಳನ್ನು, ಆ ಗೌರವವನ್ನು ಕೊಡಲೇಬೇಕಾಗುತ್ತೆ. ಆದ್ದರಿಂದ ಇವತ್ತು ಜಿಲ್ಲೆಯ ಫುಲ್ ಟೀಮ್, ಜಿಲ್ಲಾ ಟೀಮ್ ಒಟ್ಟಿಗೆ ನಾವು ಒಂದಾಗಿ ನಾವು ಕೆಲಸ ಮಾಡ್ತಿದ್ದೇವೆ. ಉದಯ್ ಕುಮಾರ್ ಶೆಟ್ಟರು ಉಡುಪಿಯಲ್ಲಿ ಇರೋದು ಇಷ್ಟ ಇಲ್ಲ ನೋಡಿ. ಅದು ನನ್ಗೆ ಗೊತ್ತಿಲ್ಲ, ಅವರೇ ಕೇಳಬೇಕು. ಅಂಥದ್ದೇನಾದ್ರು ನಿಮ್ಮ ಹತ್ರ ಹೆಸರುಗಳಿದ್ರೆ ಅವರನ್ನೇ ಕೇಳಬೇಕಿಟ್ಟು. ಉದಯ್ ಕುಮಾರ್ ಶೆಟ್ಟಿ ಏನು ಹೊಣೆ? ನಾನು ಯಾಕೆ ಹೊಣೆ ಹಾಕ್ತೀನಿ? ಈಗ ಏನಾಗಿದೆ ಅಂದ್ರೆ, ನೀವು ಅವರ ತಾಳಕ್ಕೆ ತಕ್ಕ ಕುಣಿತಾ ಇದ್ದೀರಿ. ನನ್ನನ್ನ ಜವಾಬ್ದಾರಿ ನಾನು ನೋಡಿ, ನಾವೆಲ್ಲ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದವರು. ನನಗೆ ಯಾವ ಜವಾಬ್ದಾರಿಯನ್ನು ಉಡುಪಿ ಜಿಲ್ಲೆ ಬಯಸ್ತದೆ ಅದನ್ನು ನಾನು ಸಮರ್ಥವಾಗಿ ಕೆಲಸ ಮಾಡ್ತೀನಿ. ಈ ಹಿಂದೆ ನಮ್ಮ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡುವಾಗ ಯಾವ ಥರ ಕೆಲಸ ಮಾಡಿದ್ದೀನಿ ನಿಮ್ಗೆ ಗೊತ್ತಿದೆ. ಎಲ್ಲ ಚುನಾವಣೆಗಳಲ್ಲಿ ನಾವು ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿದ್ದೀವಿ. ಆದ್ದರಿಂದ ಮತ್ತು ಎಲ್ಲರನ್ನು ಒಟ್ಟಾಗಿ ನಾನು ತೊಗೊಂಡು ಹೋಗಿದ್ದೀನಿ. ನನ್ನ ಬಗ್ಗೆ ಅಧ್ಯಕ್ಷನಾಗಿ ಎಲ್ಲೂ ಕೂಡ ನಾನು ಏನಾದರೂ ಒಂದು ಕೆಟ್ಟ ಹೆಸರನ್ನು ಅಧ್ಯಕ್ಷನಾವಧಿಯಲ್ಲಿ ನಾನು ಮಾಡ್ಕೊಂಡವನೆಲ್ಲ, ಎಲ್ಲೂ ಕೂಡ ಗುಂಪುಗಾರಿಕೆಯನ್ನು ಮಾಡಿದವನೆಲ್ಲ. ನಿಮ್ಗೆ ಗೊತ್ತಿರ್ಬೋದು, ನಾನಿರುವಾಗ ಏನಾದರೂ ಅಂತ ಸಂಗತಿ ಈಗಲೂ ಇಲ್ಲ, ಹಿಂದೆ ಕೂಡ ಯಾವುದೇ ಅವಕಾಶ. ಕುಮಾರ್ ಶೆಟ್ಟರು ಮಾತ್ರ ಹೇಳಬೇಕಷ್ಟೇ, ಕೋರ್ ಕಮಿಟಿಯಿಂದ 2 ಎಕ್ಸ್ MLAಗಳು ಹೊರಗಿದ್ದಾರೆ. ಯಾಕೆ ಹೀಗೆ? ನೀವು ಕೋರ್ ಕಮಿಟಿ ಮೆಂಬರ್. ಹಾಗೇನಿಲ್ಲ, ಬೇರೆ ಬೇರೆ ಸಂದರ್ಭಗಳಲ್ಲಿ ಎರಡು ಮಾಜಿ ಶಾಸಕರು ಕೋರ್ ಕಮಿಟಿಯಿಂದ ಹೊರಗಿದ್ದಾರೆ ಅಂತ ಹೇಳಿದ್ರೆ ಜಿಲ್ಲೆಯ ಬಿಜೆಪಿಯ ಮಟ್ಟಿಗೆ ಅದು ಒಳ್ಳೆ ಬೆಳವಣಿಗೆ ಅಂತ ಅನ್ಸುತ್ತಾ ನಿಮಗೆ? ಹಾಗಲ್ಲ, ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನು ಪುನರ್ರಚನೆ ಮಾಡ್ತಾರೆ. ಜಿಲ್ಲೆಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೋರ್ ಕಮಿಟಿಯನ್ನು ಪುನರ್ರಚನೆ ಮಾಡ್ತಾರೆ. ಕೆಲವರನ್ನು ಬೇರೆ ಬೇರೆ ಜವಾಬ್ದಾರಿಗಳು ಹಚ್ತಾರೆ. ಅದು ಬಿಟ್ಟು ಅದನ್ನ ತೆಗೆದ್ರು ಅದೇನು ಆ ಸಂಗತಿಗಳಿಲ್ಲ. ಬೆಲೆ ಇಲ್ಲ, ಅವರೇ ಹೇಳ್ಕೊಳ್ತಾರೆ. ಕೋರ್ ಕಮಿಟಿಯ ಮೆಂಬರ್ ನೀವು ಕೂಡ ಆಗಿರೋದ್ರಿಂದ ಪ್ರಶ್ನೆ ಇರುವಂತದ್ದು. ನೀವಿರುವಾಗ ಸರಿ ಇತ್ತು, ಯಾಕೆ ಈಗ ಆಯ್ತು?
ಹಾಗೇನಿಲ್ಲ, ನನ್ನ ಗಮನಕ್ಕೆ ಅಂಥದ್ದು ಏನೂ ಬರಲಿಲ್ಲ. ಮತ್ತು ಇರುವುದು ಬಿಡುವುದು ಅದೆಲ್ಲ ಪ್ರಕ್ರಿಯೆಗಳು ನಿರಂತರವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಬದಲಾವಣೆಗಳನ್ನು ಮಾಡ್ತಾ ಇರ್ತೇವೆ. ಪುನಃ ಇಲ್ಲದವರನ್ನು ಪುನಃ ತಗೊಳ್ತಾರೆ ಬೇರೆ ಬೇರೆ ಸಂದರ್ಭದಲ್ಲಿ. ಒಬ್ಬರೇ ಕೋರ್ ಕಮಿಟಿಯಲ್ಲಿ ಇವರೇ ಅಂತೇಳಿ ಅದಕ್ಕೆ ಏನು ಫ್ರೇಮ್ ಆಗಿಡುವಂಥದ್ದು ಏನಿಲ್ಲ. ಅದರಿಂದ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಯೋಚನೆ ಮಾಡಿ ಕೆಲವರನ್ನು ಬೇರೆ ಬೇರೆ ಕೆಲಸಗಳಲ್ಲಿ ಪಕ್ಷ ಅದನ್ನು ಹಚ್ತಾರೆ. ಆದ್ದರಿಂದ ಅದಕ್ಕೆ ಬೇರೆ ಅರ್ಥಕರ್ತ ಕಲ್ಪನೆ ಮಾಡುವಂಥ ಅಂದ್ರೆ ಉದಯ್ ಕುಮಾರ್ ಶೆಟ್ಟರ ಅಭಿಪ್ರಾಯಕ್ಕೆ ಬೆಲೆ ಸಿಗ್ತಾ ಇದೆಯಾ ಉಡುಪಿಯ ಡಿಸ್ಟ್ರಿಕ್ಟ್ನ ಬಿಜೆಪಿ ಒಳಗೆ? ಅಲ್ಲ, ವೈಯಕ್ತಿಕ ಅಭಿಪ್ರಾಯಗಳು ಅಂತ ಹೇಳಿಲ್ಲ, ನಮ್ದು ಸಾಮೂಹಿಕ ನಿರ್ಣಯ. ಉದಯ್ ಕುಮಾರ್ ಶೆಟ್ಟರು ಒಂದು ಅಭಿಪ್ರಾಯವನ್ನು ಮಾಡ್ತಾರೆ, ಅದು ಪಕ್ಷಕ್ಕೆ ಹಿತಕ್ಕಾಗಿ ಒಳ್ಳೇದು ಅನಿಸಿದಾಗ ಅದನ್ನು ಎಲ್ಲರೂ ಒಪ್ತಾರೆ. ಎಲ್ಲರೂ ಒಪ್ಪಿ ಒಂದು ತೀರ್ಮಾನಕ್ಕೆ ಮಾಡ್ತೇವೆ ಮತ್ತು ನಾವು ಅನುಷ್ಠಾನ ಮಾಡ್ತೇವೆ. ಕೆಲವು ಸಂದರ್ಭದಲ್ಲಿ ಉದಯ್ ಕುಮಾರ್ ಶೆಟ್ಟರ ಇದನ್ನು ಒಪ್ಪಲೇಬೇಕಂತ ಹೇಳಿಲ್ಲ, ನಮ್ಮ ಅಭಿಪ್ರಾಯಗಳು. ಮತ್ತೊಬ್ಬರು ಹೇಳಿದಾಗ ಕೂಡ ಉದಯ್ ಕುಮಾರ್ ಶೆಟ್ಟರು ಅದನ್ನು ಒಪ್ಪಬೇಕಂತಿಲ್ಲ. ಚರ್ಚೆ ಮಾಡಿ ಪಕ್ಷದ ಹಿತಕ್ಕೆ ಅದು ಸರಿ ಅನಿಸಿದಾಗ ಅದನ್ನು ನಾವು ಕಾರ್ಯರೂಪಕ್ಕೆ ತರ್ತೇವೆ. ಅದರಿಂದ ಅಲ್ಲಿ ವೈಯಕ್ತಿಕ ಅಭಿಪ್ರಾಯಗಳು ಅನ್ನುವಂಥ ಪ್ರಶ್ನೆಗಳಿಲ್ಲ, ನಮ್ಮೆಲ್ಲ ಸಾಮೂಹಿಕ ನಿರ್ಧಾರಗಳು. ಸರಿ, ಪಂಚಾಯತ್ ಎಲೆಕ್ಷನ್ ನಲ್ಲಿ ನೀವು ಕಾಣಿಸಿಕೊಳ್ಳಿಲ್ಲ ಉದಯ್ ಕುಮಾರ್ ಶೆಟ್ಟರು, ಯಾಕೆ? ನೋಡಿ, ಪಂಚಾಯತ್ ಚುನಾವಣೆಗಳಲ್ಲಿ ನಾನು ಉತ್ತರ ಕನ್ನಡ ಭಾಗದಲ್ಲೂ ಕೂಡ ಗಮನಿಸಬೇಕು ಅಂತ ನಾನು ಮೊದಲೇ ನಿಮಗೆ ತಿಳಿಸಿದೆ. ಮತ್ತೊಂದು, ನಮ್ಮ ಭಾಗದಲ್ಲಿ ಈ ಬಾರಿ ಜಾಸ್ತಿ ಗಮನಿಸಿದ್ದೇನೆ. ಈ ಬಾರಿ ನಮ್ಮ ಕರಾವಳಿ ಭಾಗದಲ್ಲಿ ಮತ್ತು ನಾವು ಈ ಸರಿ ಯೋಚನೆ ಮಾಡಿದ್ದೇವೆ, ಒಂದಷ್ಟು ಪಂಚಾಯತ್ಗಳನ್ನು ಹಂಚಿಕೊಟ್ಟಿದ್ದೇವೆ. ಕೆಲವು ಭಾಗವನ್ನು ಈಗ ಬ್ರಹ್ಮಾವರದಲ್ಲಿ ಕೆಲವು ಭಾಗಗಳನ್ನು ರಘುವತ್ ಭಟ್ರಿಗೆ ಗಮನಿಸಬೇಕು, ಕೆಲವು ಭಾಗಗಳಲ್ಲಿ ಕರಾವಳಿ ಇದರಲ್ಲಿ ನಾನು ಗಮನಿಸಬೇಕು ಅಂತದ್ದನ್ನು ನಾವು ಮಾಡಿದ್ದೇವೆ. ಒಳ್ಳೆ ರಿಸಲ್ಟ್ ಬಂದಿದೆ. ಕಾರ್ಯಕರ್ತರಲ್ಲಿ ಒಂದು ಸಂದೇಶ ಇದೆ, ಕಾರ್ಯಕರ್ತರಲ್ಲಿ ಒಂದು ಅಭಿಪ್ರಾಯ ಇದೆ, ಉದಯ್ ಕುಮಾರ್ ಶೆಟ್ಟರನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ವ್ಯವಸ್ಥಿತವಾಗಿ. ಅಲ್ಲ, ಅಂಥದ್ದು ಬರಬೇಕಾದ್ರೆ ಅದು ಯಾವತ್ತೂ ಅಂಥದ್ದು ಆಗ್ಬೋದಿತ್ತು. ಅದಕ್ಕೆ ನಮ್ಮಲ್ಲಿ ಅದಕ್ಕೆ ನನಗೂ ಅಂಥದ್ರಲ್ಲಿ ವಿಶ್ವಾಸ ಇಲ್ಲ. ಅಂಥದ್ದನ್ನು ಮಾಡಲಿಕ್ಕೆ ಅವಕಾಶಗಳು ನಾವು ಯಾರು ಕೊಡೋದಿಲ್ಲ. ಮತ್ತು ನಮ್ಮಲ್ಲಿ ಕೂಡ ನಮ್ಮಲ್ಲಿ ಜಿಲ್ಲೆಯಲ್ಲಿ ಅಂಥ ಮನೋಭಾವದವರು ಯಾರೂ ಕೂಡ ಇಲ್ಲ. ನಮ್ಮಲ್ಲಿ ಅಂಥ ಮನೋಭಾವದವರು ಯಾರೂ ಇಲ್ಲ. ಅಂದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು, ಪಂಚಾಯತ್ ಎಲೆಕ್ಷನ್ ನ ಸಂದರ್ಭದಲ್ಲಿ ಉದಯ್ ಕುಮಾರ್ ಶೆಟ್ಟರನ್ನ ನೋಡೋದಕ್ಕೆ ಬಹಳ ವಿರಳವಾಗಿ ಸಿಕ್ಕಿದ್ರು. ಮತ್ತೊಂದು ನೆನಪಿರ್ಬೋದು, ನಾನು ಎಲ್ಲೆಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೇನೆ ಆ ಪಂಚಾಯತ್ಗಳಲ್ಲಿ ನಾವು ಅಲ್ಲಿ ನಮಗೆ ಜಯ ಸಿಕ್ಕಿದೆ. ಸೊ ಈಗಾಗಾದ್ರೆ ಉದಯ್ ಕುಮಾರ್ ಶೆಟ್ಟರು ನಿಮ್ಮ ಕಿದಿಯೂರಿಗೆ ಮಾತ್ರ ಲೀಡರ್, ಹಾಗಾದ್ರೆ ಡಿಸ್ಟ್ರಿಕ್ಟ್ ಲೀಡರ್ ಹೌದಲ್ವಾ? ಯಾಕೆ ಬರಲಿಲ್ಲ ಪಂಚಾಯತ್ ಎಲೆಕ್ಷನ್ ನ ಕ್ಯಾಂಪೇನ್ ಅಲ್ಲಿ, ಯಾಕೆ ಕಾಣಿಸಿಕೊಳ್ಳಿಲ್ಲ ಅಂತ ಪ್ರಶ್ನೆ. ನಾನು ಮೊದಲೇ ಹೇಳಿದೆ ನಿಮಗೆ, ನಮ್ಮಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಒಬ್ಬರು ಪ್ರವಾಸ ಮಾಡಬೇಕು, ಕೆಲವು ಡಿಪಾರ್ಟ್ಮೆಂಟ್ಗಳನ್ನು ನೋಡ್ಕೊಳ್ಬೇಕು. ನಮಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರವಾಸ ಇದ್ದಾಗ ಆ ಜಿಲ್ಲೆಯನ್ನು ನಾವು ಗಮನಿಸಬೇಕು. ನಮಸ್ಕಾರ ಹೊಡಿ ಅವರು ನಿಮಗೆ ಉಡುಪಿಯ ಜನ, ಉತ್ತರ ಕನ್ನಡದ ಜನ ಅಲ್ಲ. ಇದು ನಾನು ಹೇಳಿದಲ್ಲ, ನಾನು ಅದನ್ನೇ ಮಾಡಬೇಕಿದ್ರೆ ನಾನು ಜಿಲ್ಲಾ ರಾಜಕೀಯಕ್ಕೆ ಸೀಮಿತ ಆಗಬೇಕು. ನಾನು ರಾಜ್ಯ ಕಾರ್ಯಕಾರಿಣಿಯಲ್ಲಿ ಅವಕಾಶಗಳು ಕೊಟ್ಟಾಗ ರಾಜ್ಯ ಎಲ್ಲಿ ಬಯಸ್ತದೆ ನಾನು ಅಲ್ಲಿ ಕೆಲಸ ಮಾಡಬೇಕು. ನೀವು ಹೇಳಿದಾಗ ಒಂದು ಸಂಗತಿ ಸರಿ ಇದೆ, ನಮ್ಮ ಹೋಮ್ ಗ್ರೌಂಡ್ ಇಲ್ಲೇ ಆದ್ರಿಂದ ನಾನು ಇನ್ನಷ್ಟು ಜಾಸ್ತಿ ಓಡಾಡಬೇಕು. ಬೇರನ್ನ ಕಡಿಯುವಂತ ಕೆಲಸ ಮಾಡ್ತಾ ಇದ್ದಾರೆ ಉದಯ್ ಕುಮಾರ್ ಶೆಟ್ಟರೆ, ನಿಮ್ಮ ಗಮನಕ್ಕೆ ಬರ್ತಾ ಇಲ್ಲ ಇದು? ಅಲ್ಲ, ಅದನ್ನು ಮಾಡಲಿಕ್ಕೆ ಬಿಜೆಪಿಯಲ್ಲಿ ಅವಕಾಶಗಳಿಲ್ಲ. ವ್ಯಕ್ತಿ ರಾಜಕೀಯ ಮಾಡಲಿಕ್ಕೆ ಅವಕಾಶ ಇರುವುದು ಕಾಂಗ್ರೆಸ್ ಪಾರ್ಟಿ ಮಾತ್ರ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೋ ವ್ಯಕ್ತಿಯನ್ನ ಮೇಲೆತ್ತುವಂಥದ್ದು ಮತ್ತೆ ಏನೋ ಕೆಳಗೆ ಹಾಕಲಿ ನೋಡುವಂಥದ್ದು ಅಂಥ ವಿಷಯಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲ, ನಾನು ತಿಳ್ಕೊಂಡು. ಸರಿ, ಹಾಗಾದ್ರೆ ನಿಮ್ಮನ್ನ ತುಳಿಯುವ ಕೆಲಸ ಆಗ್ತಾ ಇಲ್ಲ ಅಂತಾದ್ರೆ ನೀವಾಗೆ ಹೊರಗೆ ನಿಂತಿದ್ದೀರಿ, ಅಧಿಕಾರ ಬಂದಾಗ ಮಾತ್ರ ನನಗೆ ಪಾರ್ಟಿ ಸಾಕು ಅಂತ ನಾನು ಆರಂಭದಲ್ಲಿ ಪ್ರಸ್ತಾಪ ಮಾಡಿದ ಮನಸ್ಥಿತಿ ಅಂತ ನಾವು ತಿಳ್ಕೊಳ್ಬೇಕು. ಅಲ್ಲ, ನೀವು ಹೇಗೂ ತಿಳ್ಕೊಳ್ಬೋದು, ಅದು ನಿಮ್ಗೆ ಬಿಟ್ಟದ್ದು. ಆದರೆ ನಾನು ಹೇಗೆ ತಿಳ್ಕೊಂಡಿದ್ದೆ ಅಂದರೆ, ನಮಗೆ ಬೇರೆ ಬೇರೆ ಜವಾಬ್ದಾರಿಯನ್ನು ಕೊಟ್ಟಾಗ ಆ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ನನಗೆ ಉತ್ತರ ಕನ್ನಡದಲ್ಲಿ ಜವಾಬ್ದಾರಿ ಇದೆ, ಮತ್ತು ಚುನಾವಣೆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಬೇಕು, ಯಾವ ಪಂಚಾಯತಿಗಳಲ್ಲಿ ನೀವು ಅದನ್ನು, ನಮ್ದೇನಂದರೆ ಒಂದು ಜವಾಬ್ದಾರಿ ಕೊಟ್ಟರೆ ಅಲ್ಲಿ ಫಲಿತಾಂಶ ತರಬೇಕು. ನಮಗೆ ಜವಾಬ್ದಾರಿ ಒಮ್ಮೆ ಕೊಡ್ತಂದ್ರೆ ಅಲ್ಲಿ ರಿಸಲ್ಟ್ ತರಬೇಕು. ಇದು ಉದಯ್ ಕುಮಾರ್ ಶೆಟ್ಟಿ ಕೆಲವು ಪಂಚಾಯತ್ ಕೊಡ್ತಾರೆ, ಯಾಕೆ ಈ ಪಂಚಾಯತಿಯಲ್ಲಿ ಅವ್ರು ಕೆಲಸ ಮಾಡಿದ್ರೆ ಫಲಿತಾಂಶ ತರ್ತಾರೆ, ಆಗ ನಾವು ಅಲ್ಲಿ ಕಚ್ಚಿ ಹಿಡಿದು ಕೆಲಸ ಮಾಡ್ತೇವೆ. ನನಗೆ ಏನು ಜವಾಬ್ದಾರಿಯನ್ನು ಕೊಡ್ತಾರೆ ಅದನ್ನು ನಾನು ಪ್ರಾಮಾಣಿಕವಾಗಿ ಒಂದು ಪ್ರಶ್ನೆ ಇದೆ ಸರ್. ನೀವು ಹೇಳಿದ್ರಿ ನಾನು ಉಡುಪಿಯಲ್ಲಿ ಕೆಲಸ, ನೀವು ಒಂದು ಆಲಾರೆ ಗೋವಿಂದ ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಿ, ಅದು ಜಿಲ್ಲಾಧ್ಯಕ್ಷ ಆಗಿದ್ದಾಗ ಅದನ್ನು ಬಿಟ್ರಿ. ಅಂದ್ರೆ ನೀವು ಎಲ್ಲೋ ಒಂದು ಕಡೆಯಲ್ಲಿ ನನಗೆ ಇದು ಬೇಡ, ನನಗೆ ಊರಿನ ಸಾವಾಸ ಬೇಡ, ಈ ರೀತಿಯ ಮನಸ್ಥಿತಿಯಲ್ಲಿ ಏನಾದ್ರೂ ಇದೀರಾ? ಆಲಾರೆ ಗೋವಿಂದ ಕಾರ್ಯಕ್ರಮ ಮಾಡುವಾಗ ನಾನು ಜಿಲ್ಲಾಧ್ಯಕ್ಷನಾಗಿದ್ದೆ. ಜಿಲ್ಲಾಧ್ಯಕ್ಷನಲ್ಲಿ ನಾನು ಸ್ವತಂತ್ರವಾಗಿ ಡಿಸಿಷನ್ ಅಂತ ತಗೊಳ್ಬೋದು. ನಾನು ಜಿಲ್ಲಾಧ್ಯಕ್ಷ ಬಿಟ್ಟ ನಂತರ ನಾನು ಅದನ್ನು ಜಿಲ್ಲಾ ಸಮಿತಿಯಲ್ಲಿ ಒಪ್ಪಿಗೆ ತಗೊಂಡಾಗ ನನಗೆ ನೇರವಾಗಿ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಆಗುವುದಿಲ್ಲ, ಆಯಿತಾ. ಅದರ ನಂತರ ಕಳೆದ ಬಾರಿಯೂ ಕೂಡ ನಾನು ಜಿಲ್ಲಾಧ್ಯಕ್ಷನಾಗಿ ಆಗಿರಲಿಲ್ಲ, ಆದರೂ ನಾನು ಕಾರ್ಯಕ್ರಮವನ್ನು ಮಾಡಿದೆ. ಮತ್ತು ನಾನು ಯೋಚನೆಯನ್ನು ಬದಲಾವಣೆ ಮಾಡಿದೆ. ಅದನ್ನು ನಾನು ಪ್ರತಿ ವರ್ಷ ಮಾಡ್ತಾ ಇಲ್ಲ, ಪ್ರತಿ 2 ವರ್ಷಕ್ಕೊಮ್ಮೆ ಆಲಾರೆ ಗೋವಿಂದ ಕಾರ್ಯಕ್ರಮಗಳನ್ನು ನಾನು ಮಾಡ್ತಾ ಇರುವಂಥದ್ದು. ಜಿಲ್ಲಾಧ್ಯಕ್ಷನಾಗಿರುವಾಗ ನಾನು ಪ್ರಾರಂಭ ಮಾಡಿದೆ, ಮತ್ತು ಜಿಲ್ಲಾಧ್ಯಕ್ಷ ಬಿಟ್ಟ ನಂತರವೂ ಕೂಡ ನಾನು ಆ ಜಿಲ್ಲಾಧ್ಯಕ್ಷ ಆದದ್ದಕ್ಕೆ ಮಾತ್ರ ಮಾಡಿದ್ದಂತ ಯಾರು ಭಾವಿಸಬಾರದು. ಅದರ ನಂತರ ನಾನು ಕಳೆದ ವರ್ಷ ಮಾಡಿದ್ದೇನೆ. ಅಂದರೆ ನಿಧಾನವಾಗಿ ಉದಯ್ ಕುಮಾರ್ ಶೆಟ್ಟರು ಸಾವಾಸ, ಈ ರಾಜಕಾರಣದ ಸಾವಾಸ ಸಾಕು ಅನ್ನೋ ಮನಸ್ಥಿತಿಗೆ ಬಂದಿದ್ದಾರಾ ಅಂತ ಕಾಣ್ತದೆ. ಇಲ್ಲ, ನನ್ನ ಜವಾಬ್ದಾರಿಯನ್ನು ನಾನು ಹೆಚ್ಚಿಸ್ಕೊಳ್ತಾ ಇದ್ದೇನೆ.
ನಾನು ಒಂದು ಸೀಮಿತ ಆಗ್ತಾ ಇಲ್ಲ. ನೀವು ಹೇಳಿದ ಒಂದೇ ಇದರಲ್ಲಿ ನಾನು ಸೀಮಿತ ಆಗ್ತಾ ಇಲ್ಲ. ಪಕ್ಷದಲ್ಲಿ ಬೇರೆ ಕಡೆ ಜವಾಬ್ದಾರಿ ಕೊಟ್ಟಾಗ ನಾನು ಅದನ್ನು ಯಶಸ್ವಿಯಾಗಿ ಮಾಡ್ತೇನೆ ಅಂತ ವಿಶ್ವಾಸ ನನಗೂ ಇದೆ, ಪಕ್ಷಕ್ಕೂ ಇದೆ. ಆದ್ದರಿಂದ ಆ ಜವಾಬ್ದಾರಿನ ವಹಿಸಿಕೊಂಡು ಪ್ರಾಮಾಣಿಕವಾಗಿ ಆ ಕೆಲಸ ಜವಾಬ್ದಾರಿ ಮಾಡೋದ್ರಿಂದ ಇಲ್ಲಿ ನಿಮಗೆ ಸ್ವಲ್ಪ ಆ ಸ್ಥಿತಿ ನೀವು ಗಮನಿಸಿದಾಗ ಗೊತ್ತಾಗಿರ್ಬೋದು, ಬಿಟ್ಟರೆ ಬೇರೆ ಏನು ವಿಷಯಗಳು ಇಲ್ಲ. ಎಸ್ ಉದಯ್ ಕುಮಾರ್ ಶೆಟ್ಟರ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ, ಆದರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ತಿರುಗುಬಾಣ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi. ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ಎಸ್ ಉದಯ್ ಕುಮಾರ್ ಶೆಟ್ರೆ, ಬಹುಶಃ ನೀವು ಜವಾಬ್ದಾರರಾಗ್ತೀರಿ ಅಂತ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಉದಯ್ ಕುಮಾರ್ ಶೆಟ್ಟರು ಕೂಡ ಭಾಷಣ ಮಾಡಿದ್ದಾರೆ, ಓಟು ಕೇಳಿದ್ದಾರೆ. ಸಂಸದರು ಎಲ್ಲಿದ್ದಾರೆ ಅಂತ ಉಡುಪಿಯ ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಬಹುಶಃ ಚಿಕ್ಕಮಗಳೂರಿನಲ್ಲೂ ಕೂಡ ಜನ ನೋಡ್ತಾರೆ. ಏನು ಹೇಳ್ತೀರಿ? ಉಡುಪಿ ಚಿಕ್ಕಮಗಳೂರು ದೊಡ್ಡ ಲೋಕಸಭಾ ಕ್ಷೇತ್ರ. ನಿಮ್ಗೆ ಗೊತ್ತಿರುವ ಹಾಗೆ ಸೆಷನ್ ಹೊತ್ತಿನಲ್ಲಿ ಡೆಲ್ಲಿಯಲ್ಲಿ ಇರಬೇಕಾಗುತ್ತೆ. ಮತ್ತು ಕೆಲವು ಸಮಯ ಅವರು ಉಡುಪಿ ಜಿಲ್ಲೆಯಲ್ಲಿ ಓಡಾಟ ಮಾಡ್ತಾರೆ, ಕೆಲವು ಸಮಯ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಓಡಾಟ ಮಾಡ್ತಾರೆ. ನಮಗೆ ಜನರ ಅಪೇಕ್ಷೆ ಸ್ವಾಭಾವಿಕ, ಅದನ್ನು ಈ ಭಾಗದಲ್ಲಿ ಜಾಸ್ತಿ ಓಡಾಟ ಮಾಡಬೇಕು ಅಂತ. ಇವತ್ತು ನೀವು ಮಂಗಳೂರಲ್ಲಿ ನಳಿನ್ ಕುಮಾರ್ ಲೋಕಸಭಾ ಸದಸ್ಯರು, ಅವರಿಗೆ ನಮಗೆ ಜಯಪ್ರಕಾಶ್ ಹೆಗಡೆ ಅವರು ಉಡುಪಿಯ ಜನಕ್ಕೆ ಸಿಗ್ತಾ ಇದ್ರು, ಶೋಭಾ ಕರಂದ್ಲಾಜೆ ಅವರು ಸಿಗ್ತಾ ಇಲ್ಲ ಅಂತ ಪ್ರಶ್ನೆ. ಸರ್, ಜಯಪ್ರಕಾಶ್ ಹೆಗಡೆ 2 ವರ್ಷ ಲೋಕಸಭಾ ಸದಸ್ಯರಾಗಿದ್ರು. ಇನ್ನೊಂದು 2 ವರ್ಷದಲ್ಲಿ ಚುನಾವಣೆ ಬರ್ತದೆ ಅಂತ ಗೊತ್ತಿದ್ರು. ಅದರಿಂದ ವಿಪರೀತ ಇದರಲ್ಲಿ ಓಡಾಟ ಮಾಡಿದ್ರು. ಹಾಗಾದ್ರೆ ನಾವೀಗ ಶೋಭಾ ಅವರನ್ನ 3 ವರ್ಷದ ನಂತರ ಇಲ್ಲಿ ಹಾಗಲ್ಲ. ಈಗ ಶೋಭಾ ಕರಂದ್ಲಾಜೆ ಅವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಓಡಾಟ ಮಾಡ್ತಾ ಇದ್ದಾರೆ, ಉಡುಪಿ ಜಿಲ್ಲೆಯಲ್ಲೂ ಕೂಡ ಓಡಾಟ ಮಾಡ್ತಾ ಇದ್ದಾರೆ. ಆದ್ರಿಂದ ಈಗಲೇ ಪುನಃ ನಮ್ಗೆ ಜನರ ಅಪೇಕ್ಷೆಗೆ ತಕ್ಕಷ್ಟು ನಾವು ಓಡಾಟ ಮಾಡಿ, ಉಡುಪಿ ಚಿಕ್ಕಮಗಳೂರು ಓಡಾಟ ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ರಾಜ್ಯದ ಉಳಿದ ಕಡೆಗಳಲ್ಲಿ ಓಡಾಟ ಮಾಡ್ತಾ ಇದ್ದಾರೆ ಅಂತ ಜನ ಹೇಳ್ತಾರೆ. ರಾಜ್ಯದಲ್ಲೂ ಕೂಡ ಪ್ರಶ್ನೆ ಇರುವಂತದ್ದು, ಈಗ ಅವರು ಉತ್ತರ ಕೊಡಬೇಕಾದದ್ದು, ನೀವು ಅವರ ಪ್ರತಿನಿಧಿಯಾಗಿ ಉತ್ತರ ಕೊಡುವಂಥದ್ದು ಅಂತ ನಾನು ಹೇಳ್ತಾ ಇರುವಂಥದ್ದಲ್ಲ. ಬಟ್ ನಿಮಗೆ ಜವಾಬ್ದಾರಿ ಇದೆ ಸರ್ ರಕ್ಷಿತ್ ಶೆಟ್ರೆ. ಈಗೇನಾಗಿದೆ ಅಂದರೆ, ಅವರು ಇಂಧನ ಸಚಿವರಾಗಿದ್ದಾಗಲೂ ಕೂಡ ಒಳ್ಳೆಯ ಸಚಿವೆ ಅನ್ನುವಂಥ ಹೆಸರು ಮಾಡಿದವರು. ಇವತ್ತು ರಾಜ್ಯದಲ್ಲಿ ಅವರನ್ನು ಬೇರೆ ಬೇರೆ ಪ್ರವಾಸಗಳಿಗೂ ಕೂಡ ಒಬ್ಬ ರಾಜ್ಯದ ನಾಯಕರಾಗಿ ಅವರನ್ನು ಜೋಡಿಸ್ಕೊಳ್ತಾರೆ. ಮತ್ತು ಅವರು 2 ಕೆಲಸ ಮಾಡ್ತಾರೆ. ಒಬ್ಬರು ಸಂಸದೀಯಾಗಿ ಅವರು ಜವಾಬ್ದಾರಿ ನಿರ್ವಹಣೆ ಮಾಡ್ತಾರೆ, ಮತ್ತು ರಾಜ್ಯದಲ್ಲಿ ಪಕ್ಷದ ಜವಾಬ್ದಾರಿ ಕೊಟ್ಟದ್ದನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವರು ಮಹಿಳೆಯರಲ್ಲಿ BJPಯಲ್ಲಿ ಸಂಸದರ ಸಂಖ್ಯೆ ಕಡಿಮೆ ಇದೆ, ಅದರಿಂದ ಪ್ರವಾಸದಲ್ಲಿ ಅತಿಥಿ ಉಪನ್ಯಾಸಕರು ಅಂತಿದೆ. ಹಾಗೆ ಅದೇ ರೀತಿ ನಮಗೆ ಅತಿಥಿ ಸಂಸದರನ್ನ ಕೊಟ್ಟ ಭಾಗ್ಯ ನಿಮ್ಮ BJP ನಾಯಕರಿಗೆ ಸಲ್ಲತ್ತೆ. ಹಾಗೆ ನೀವು ತಿಳ್ಕೊಳ್ಳುವಂಥದ್ದಲ್ಲ. ಈಗ ನಮ್ಗೆ ಹೇಳುವಂಥದ್ದು ನಮಗೂ ಇದೆ, ತುಂಬ ಜನ ಕೇಳ್ತಿದ್ದಾರೆ ಬರಬೇಕು ಅನ್ನೋಂಥದ್ದು. ಅದು ತಪ್ಪೇನಲ್ಲ. ಆದ್ದರಿಂದ ಪಕ್ಷದ ಸಂಘಟನೆಯಲ್ಲೂ ಜವಾಬ್ದಾರಿ ಇರೋದ್ರಿಂದ ಅವ್ರಿಗೆ ಅದು ಕೆಲಸವನ್ನು ಮಾಡಬೇಕಾಗಿದೆ, ಸಂಸದೀಯಾಗಿ ಅವರು ಓಡಾಟ ಮಾಡಬೇಕಾಗಿದೆ. ಉತ್ತರ ನಾಳೆ ನಿಮ್ಮಲ್ಲಿ ಒಬ್ಬ ಸಾಮಾನ್ಯ ಜನ ಬಂದು ಉದಯ್ ಕುಮಾರ್ ಶೆಟ್ಟರನ್ನ ಕೇಳ್ತಾರೆ, ಸರ್ ನಮ್ಮ ಸಂಸದರನ್ನು ಹುಡುಕಿ ಕೊಡಿ ಅಂತ, ಸರ್ ಅವ್ರು ಇವತ್ತು ಕೆಲಸ ಮಾಡ್ತಾ ಇಲ್ವಾ? ಒಳ್ಳೆ ಕೆಲಸ ಮಾಡ್ತಾರೆ. ಹಿಂದೆ ರಾಜ್ಯದಲ್ಲಿ ಅವರು ಸಚಿವ ಆಗಿದ್ದಾಗ ಏನು ಕಮ್ಮಿ ಓಡಾಟ ಮಾಡಿದಾರ? ಏನು ಕೆಲಸ ಬಿಟ್ಬಿಡಿ ಸರ್. ಆದ್ರಿಂದ ಉಡುಪಿಯ ಜನ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಉಡುಪಿಯ ಜನ ಏನು, ಉಡುಪಿಯ ಜನಕ್ಕೆ ಏನು ಕೊಟ್ಟಿದ್ದಾರೆ? ನೀವು ಕೊಡಬೇಕು, ನೀವು ಅವರನ್ನ ಕರ್ಕೊಂಡು ಬರ್ಬೇಕಾದಂತವ್ರು. ನೀವು ಜನರ ಸಮಸ್ಯೆಗಳಿಗೆ ಸ್ಪಂದನ ಮಾಡಿದ್ರೆ ಆಯ್ತು. ಜನರಿಗೆ ಸಿಗ್ಬೇಕಂತದ್ದು ಅಂತದ್ದೇನಿಲ್ಲ. ಜನರದ ಯೋಚನೆಗಳು ಕೇಂದ್ರ ಸರ್ಕಾರದಿಂದ ಶಾಸ್ತ್ರ ಇದು. ನಿಮಗೆ ಬೇಕಾದಾಗ ಅದೇ ವಿನಯ್ ಕುಮಾರ್ ಸೊರಕೆ ಅವರು ಕೈಗೆ ಸಿಗದಿದ್ರೆ ನೀವು ಹೇಳ್ತೀರಿ ಅವ್ರ ಕೈಗೆ ಸಿಗೋದಿಲ್ಲ ಅಂತ. ಶೋಭಾ ಕರಂದ್ಲಾಜೆ ಅವರು ಸಿಗದಿದ್ರೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಿ. ಇದೆಲ್ಲ ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಇದು? ಸೊರಕೆ ಅವರು ಇದ್ದಿರುವಾಗ ಜಯಪ್ರಕಾಶ್ ಹೆಗಡೆಗೆ ಪಕ್ಷದ ಚಟುವಟಿಕೆಗಳಲ್ಲಿ ವಿಶೇಷ ಜವಾಬ್ದಾರಿಗಳನ್ನು ಇರಲಿಲ್ಲ. ನಮ್ಮ ಶೋಭಾ ಕರಂದ್ಲಾಜೆ ಅವರಿಗೆ ಹಾಗಲ್ಲ, ಅವರು ಸಂಸದರಾಗಿಯೂ ಕೆಲಸ ಮಾಡಬೇಕು, ಪಕ್ಷದ ಜವಾಬ್ದಾರಿಯಲ್ಲಿ ಬೇರೆ ಬೇರೆ ಪ್ರವಾಸಗಳು ಕೊಟ್ಟಾಗ ಅಲ್ಲಿಯೂ ಕೂಡ ಓಡಾಟ ಮಾಡಬೇಕು. ಸರ್, ಪಕ್ಷಕ್ಕಿಂತ ಊರು ಮುಖ್ಯ, ಊರಿನ ಜನ ಮುಖ್ಯ. ನಿಮಗೆ ಪಕ್ಷ ಮುಖ್ಯ ಆಗಿರಬಹುದು. ನಾನು ನನ್ನ ವಿಷಯದಲ್ಲಿ ನಿಮ್ಗೆ ಹೇಳಿಲ್ವಾ, ಪಕ್ಷ ಕೆಲಸ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಡ್ತಾರೆ, ಆಗ ಆ ಜವಾಬ್ದಾರಿಯನ್ನು ಮಾಡಬೇಕು, ಈ ಜವಾಬ್ದಾರಿಯನ್ನು ಮಾಡಬೇಕು. ಸೊ ಈಗ ಶೋಭಾ ಕರಂದ್ಲಾಜೆ ಅವರ ಕಾರ್ಯವೈಖರಿಯ ಬಗ್ಗೆ ನಿಮ್ಗೆ ಖುಷಿ ಇದೆಯಾ, ತೃಪ್ತಿ ಇದೆಯಾ? ಪ್ರಾಮಾಣಿಕವಾಗಿ ಹೇಳಿ. ಅಲ್ಲ, ಅದು ಕೆಲವು ಸರಿ ಏನಾಗುತ್ತೆ, ಪಕ್ಷದಲ್ಲಿ ಈ ಕಾರ್ಯಕ್ರಮಕ್ಕೆ ಸಂಸದರು ಬರಬೇಕು ಅಂದಾಗ ಅವರು ಪಕ್ಷದವರಿಗೆ ಟೈಮ್ ಟೇಬಲ್ ಕೊಡ್ತದೆ, ಯಾವ ಕಾರ್ಯಕ್ರಮದಲ್ಲಿ ಸಂಸದರು ಬೇಕು ಅಂತ. ಟೈಮ್ ಟೇಬಲ್ ಯಾರು ಮಾಡೋದು? ಜಿಲ್ಲಾ ಸಮಿತಿ ಅದನ್ನು ಜಿಲ್ಲಾಧ್ಯಕ್ಷರಿಗೆ ಕೂತ್ಕೊಂಡು ಅವರ ಸಂಸದರ ಪ್ರವಾಸ ಪಟ್ಟಿಯನ್ನು ಜೋಡಿಸ್ಕೊಳ್ತಾರೆ. ಆ ಪ್ರವಾಸ ಪಟ್ಟಿಗೆ ಅನುಗುಣವಾಗಿ ಅವರು ಬರ್ತಾರೆ. ಈಗ ಇಲ್ಲಿ ಜಿಲ್ಲಾ ಅಧ್ಯಕ್ಷರು ಯಾವಾಗ ಪ್ರವಾಸವನ್ನು ಜೋಡಿಸ್ಕೊಳ್ತಾರೆ ಆ ಪ್ರವಾಸಕ್ಕೆ ಅವ್ರು ಬರ್ತಾರೆ. ಇಲ್ಲದ್ರೆ ವಿಶೇಷ ಕಾರ್ಯಕ್ರಮಗಳಲ್ಲಿ ಎಲ್ಲ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಅವರಿಗೆ ಬರಲಿಕ್ಕೆ ಆಗಲಿಕ್ಕಿಲ್ಲ. ಆದ್ದರಿಂದ
ಇವತ್ತು ನಾವೇನು ಪ್ರವಾಸವನ್ನ ಜಿಲ್ಲಾ ಸಮಿತಿ ಅಂದ್ರೆ ಬಹಳ ಜನ ಹೇಳ್ತಾರೆ ಶೋಭಾ ಕರಂದ್ಲಾಜೆ ಅವರು ಸಂಸದರು 3-4 ಜನ ಅಸಿಸ್ಟೆಂಟ್ ಸಂಸದರನ್ನ ಇಟ್ಟುಕೊಂಡಿದ್ದಾರೆ. ಹೌದಾ, ಹಾಗೇನಾದ್ರೂ ಆಗಿದೆಯಾ? ಅಂದ್ರೆ ಬೇರೆ ಯಾರೋ ಪ್ರತಿನಿಧಿಗಳು ಸಂಸದರ ಕೆಲಸವನ್ನು ಮಾಡ್ತಾ ಇದ್ದಾರೆ, ನಿಮ್ಮ ಬಿಜೆಪಿಯ ನಾಯಕರು ಅಸಿಸ್ಟೆಂಟ್ ಸಂಸದರು ಬಹಳ ಜನ ಇದ್ದಾರೆ. ಅಲ್ಲ, ಹಾಗೆ ಮಾಡ್ಲಿಕ್ಕೆ ಬರುತ್ತಾ? ಹಾಗೆ ಮಾಡ್ಲಿಕ್ಕೆ ಬರುತ್ತಾ? ಸುಲಭದಲ್ಲಿ ಶೋಭಾ ಕರಂದ್ಲಾಜೆ ಅವರು ಸಿಗೋದಿಲ್ಲ. ನಾನು ಇಲ್ಲಿ ನಿಮ್ಮನ್ನ ಇಲ್ಲಿ ಪ್ರಶ್ನೆ ಕೇಳ್ತಾ ಇರುವಂತದ್ದು ಯಾಕೆ ಅಂತ ಹೇಳಿದ್ರೆ, ಜಿಲ್ಲಾಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ಶೋಭಾ ಅವರು ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ಆಪ್ತರಾಗಿದ್ರು. ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೇವೆ. ಈಗಲೂ ಆಪ್ತರೆ. ಸೊ ಅದಕ್ಕೆ ಪ್ರಶ್ನೆ ಕೇಳ್ತಾ ಇರುವಂತ ಅವರ ಕಾರ್ಯವೈಖರಿ ಬಗ್ಗೆ ನನಗೆ ಗೊತ್ತಿದೆ. ಅವರನ್ನು ನಾನು ಹತ್ತಿರದಿಂದ ಕಂಡವ. ಆದ್ರಿಂದ ಶೋಭಕ್ಕನವರು ಯಾವ ರೀತಿ ಕೆಲಸ ಮಾಡ್ತಾರೆ, ಅದರ ಬಗ್ಗೆ ಜನಸಾಮಾನ್ಯ ಪರವಾಗಿ ಅವರ ಕಾಳಜಿ ಏನಿದು, ಹಿಂದೆ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ, ಸಂಸದೀಯಾಗಿ ಜವಾಬ್ದಾರಿಯನ್ನು ಯಾವ ನಿರ್ಮಾಣ ಮಾಡ್ತಾರೆ, ಅದು ನಮಗೆ ಪಕ್ಷಕ್ಕೆ ಅದರ ಬಗ್ಗೆ ತೃಪ್ತಿ ಇದೆ. ಬಟ್ ನೀವು ಹೇಳಿದಾಗೆ ಜನರ ಅಪೇಕ್ಷೆ ತುಂಬ ಇದೆ, ಎಲ್ಲ ಕಡೆ ಬರಬೇಕು. ಆದರೆ ಎಲ್ಲ ಕಡೆಗೆ ಓಡಾಡುವಂಥ ಸಂದರ್ಭಗಳು ಎಲ್ಲ ಸಮಯದಲ್ಲಿ ಆಗುವುದಿಲ್ಲ ಸರ್, ಆಗುವುದಿಲ್ಲ. ದೊಡ್ಡ ಲೋಕಸಭಾ ಕ್ಷೇತ್ರ ನಮಗೆ ಅದು ಮುಖ್ಯ ಅಲ್ಲ. ಇವತ್ತು ಜನರ ಕೆಲಸಗಳಿಗೆ ನಿಮಗೆ ನಿಮ್ಮ ಗಮನಕ್ಕೆ ಬಂದಿದೆಯಾ? ನಿಮಗೆ ಜನ ಮಾತಾಡಿದ್ದಾರೆ ಈ ಬಗ್ಗೆ, ಕೇಳಿದ್ದಾರೆ ಜನ ನಿಮ್ಮನ್ನ? ಎಲ್ಲ ಕಾರ್ಯಕರ್ತರು ಸಣ್ಣ ಸಣ್ಣ ಕಾರ್ಯಕ್ರಮಕ್ಕೂ ನಾಯಕರು ಬರಬೇಕಂತ ಅಪೇಕ್ಷೆ ಪಡ್ತಾರೆ. ನಾವಿದನ್ನು ತಪ್ಪು ಅಂತ ಹೇಳುವಂಥದ್ದಲ್ಲ. ನಮ್ಮ MP ಅವರು ಎಲ್ಲ ಕಾರ್ಯಕ್ರಮ ಬರಬೇಕು, ನಮ್ಮ ಮನೆಯ ಕಾರ್ಯಕ್ರಮ ಬರಬೇಕು, ನಮ್ಮ ಊರಿನ ಕಾರ್ಯಕ್ರಮ ಬರಬೇಕು, ದೇವಸ್ಥಾನದ ಕಾರ್ಯಕ್ರಮ ಬರಬೇಕು. ಎಲ್ಲ ಕಡೆ ಬರಲಿಕ್ಕೆ ಆಗುತ್ತಾ ಸರ್? ಒಬ್ಬ ಮಹಿಳೆಯಾಗಿ ಅದನ್ನು ಎಲ್ಲ ಕಡೆ ಓಡಾಡಿ ಮಾಡಲಿಕ್ಕಾಗತ್ತಾ? ಇವತ್ತು ಲೋಕಸಭೆಯಲ್ಲಿ ನಮ್ಮ ಈ ಭಾಗದ ಜನರ ಸಮಸ್ಯೆಗೆ ಮೀನುಗಾರರ ಸಮಸ್ಯೆ ಇರ್ಬೋದು, ಕೃಷಿಕರ ಸಮಸ್ಯೆ ಇರ್ಬೋದು, ಕಸ್ತೂರಿ ರಂಗನ್ನ ಇದಿರ್ಬೋದು, ಅದರ ಬಗ್ಗೆ ಏನು ಅವರು ಮಾಡಬೇಕಿತ್ತು, ನಮ್ಮ ಲೋಕಸಭೆಯ ಇದರಲ್ಲಿ ಧ್ವನಿ ಎತ್ತಬೇಕಿತ್ತು. ಅದು ಅವರ ಎಲ್ಲರ ಪ್ರತಿನಿಧಿಯಾಗಿ ಧ್ವನಿ ಎತ್ತಿದ್ದಾರೆ, ಕಾರ್ಯ ಮಾಡ್ತಾ ಇದ್ದಾರೆ. ಸರಿ, ಅದರ ಬಗ್ಗೆ ನಮಗೆ ಸಮಾಧಾನ ಇದೆ. ಸರಿ ಸರ್, ಒಂದು ಈಗ ತಾನೇ ಹೇಳ್ಕೊಂಡ್ರಿ ರೈತ ಚೈತನ್ಯ ಯಾತ್ರೆಯನ್ನು ಮಾಡಿದ್ವಿ. ಯಾವ ಪುರುಷಾರ್ಥಕ್ಕಾಗಿ ರೈತ ಚೈತನ್ಯ ಯಾತ್ರೆ? ನೀವೇ ಅದರ ಸಂಚಾಲಕರಾಗಿದ್ದಂಥವ್ರು. ಸರ್, ರೈತರು ಇವತ್ತು 440 ರೈತರು ನಮ್ಮ ರಾಜ್ಯದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಈ ಹಿಂದೆ ಯಡಿಯೂರಪ್ಪರ ಸರ್ಕಾರ ಇದ್ದಾಗ, ಜಗದೀಶ್ ಶೆಟ್ಟರ ಸರ್ಕಾರ ಇದ್ದಾಗ, ನಮ್ಮ ಆಡಳಿತ ಇದ್ದಾಗ 25,000ವರೆಗಿನ ನಮ್ಮ ಬ್ಯಾಂಕ್ ಸಾಲವನ್ನು ಮನ್ನಾ ಮಾಡಿದ್ವಿ. ರಾಷ್ಟ್ರೀಕೃತ ಬ್ಯಾಂಕುಗಳು ಮತ್ತು ಸಹಕಾರಿ ಬ್ಯಾಂಕ್ಗಳಿದ್ದಂಥ ಬಡ್ಡಿಯನ್ನು ಮನ್ನಾ ಮಾಡಿದ್ದೀವಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಈಗ ಆಗ್ರಹ ಮಾಡ್ತದೆ, ಇವತ್ತು ನಾವಿರುವಾಗ ಸಾಲ ಮನ್ನಾ ಮಾಡಲಿಕ್ಕಾಗುತ್ತೆ, ಈಗ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ? ಆದ್ದರಿಂದ ಆತ್ಮಹತ್ಯೆ ಮಾಡ್ತಾ ಇರುವಂಥ ರೈತರು ಆತ್ಮಹತ್ಯೆ ಮಾಡಬಾರ್ದು, ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ಕೊಡಬೇಕು. ಆತ್ಮಸ್ಥೈರ್ಯ ಕೊಡೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಅವರಿಗೆ ಲಕ್ವ ಹೊಡಿಲಿ ಅಂತ ಭಾಷಣ ಹೊಡೆಯೋದು ಅಷ್ಟಕ್ಕೆ ಸೀಮಿತವಾಗ್ತಾ ಇದೆ. ನಾನು ಆ ಶಬ್ದ ಹೇಳಿದ್ದ ಬಗ್ಗೆ ನಾನು ಸಮರ್ಥನೆ ಮಾಡಿದಿಲ್ಲ, ಆದರೆ ಅದರ ಹಿಂದಿನ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳೋದು. ಆ ಮಾತು ಸರಿ ಸರ್, ರೈತರನ್ನ ಎತ್ತಿ ಕಟ್ಟುವ ಮೂಲಕ ಅವರಲ್ಲಿ ಚೈತನ್ಯ ತರೋದಕ್ಕೆ ಸಾಧ್ಯ ಇದೆ. ಸರ್ಕಾರದ ವಿರುದ್ಧ ಎತ್ತಿ ಕಟ್ಟುವ ಮೂಲಕ ಅನ್ನ ಕೊಡುವ ರೈತನೇ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ. ಆದ್ರಿಂದ ಅವರನ್ನು ಎತ್ತಿ ಕಟ್ಟುವ ಪರಿಸ್ಥಿತಿ ಎಲ್ಲಿ ಬಂತು ಸರ್? ಇವತ್ತು ನೀವು ರೈತರ ಸಾವಲ್ಲಿ ರಾಜಕಾರಣ ಮಾಡ್ತಾ ಇದ್ದೇವೆ, ನಾವು ಅದರಲ್ಲೊಂದು ಪಾರ್ಟ್ ಆಗ್ತಾ ಇದ್ದೇವೆ ಅಂತ ಉದಯ್ ಕುಮಾರ್ ಶೆಟ್ಟರಿಗೆ ಅನಿಸ್ತಾ ಇಲ್ಲ ಸರ್? ಖಂಡಿತ ಇಲ್ಲ ಸರ್. ನಾವು ಅದನ್ನು ಯಾವಾಗಲೂ ಯಾತ್ರೆಯನ್ನು ಮಾಡಬೇಕಿತ್ತು. ಇಟ್ ಈಸ್ ಟು ಲೇಟ್. ಈಗಲಾದರೂ ನಾವಂತ ಹೇಳುವಂಥದ್ದು, ನೀವು ಅದರ ರೈತರ ಒಂದು ಸ್ಪಂದನ ನೋಡಬೇಕಿತ್ತು ಸರ್. ಮೊನ್ನೆ ಆಗಸ್ಟ್ 31ಕ್ಕೆ ಹಾವೇರಿಯಿಂದ ಪ್ರಾರಂಭ ಆಯಿತು. 2 ತಂಡಗಳಲ್ಲಿ, ಯಡಿಯೂರಪ್ಪ ನೇತೃತ್ವದ ಒಂದು ತಂಡ, ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದ ಒಂದು ತಂಡ. ಅಭೂತಪೂರ್ವವಾದಂಥ ಒಂದು ಜನಬೆಂಬಲ ಸರ್. ನೀವು ನಂಬಲಿಕ್ಕಿಲ್ಲ, ಇವತ್ತು ಫಸ್ಟ್ ಟೈಮು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ರೈತರು ಉಡುಪಿ ಜಿಲ್ಲೆಯಲ್ಲಿ ಸೇರಿ ಸರ್ಕಾರದ ಏನು ಈಗ ಪರಿಹಾರ ಒಟ್ಟು ಸೇರಿದ್ರಿ, ನೀವು ಭಾಷಣ ಮಾಡಿದ್ರಿ, ಪರಿಹಾರ ಏನು ಸರ್? ಜನಶಕ್ತಿಯೇ ಇವತ್ತು ಎಲ್ಲದಲ್ಲೂ ನಿರ್ಣಯ ಮಾಡ್ತಾರೆ ಸರ್. ಇಷ್ಟು ಮಂದಿ ಜನ ಒಟ್ಟಾಗಿ ರೈತರ ಪರವಾಗಿ ಒಂದು ರಾಜಕೀಯ ಪಾರ್ಟಿಯಾಗಿ ನಾವು ಅದನ್ನು ರೈತರಿಗೆ ಶಕ್ತಿ ತುಂಬೋ ಕೆಲಸ ಆದರೆ ಸರ್ಕಾರ ಅಲ್ಲಾಡ್ಲಿಕ್ಕೆ ಶುರು ಆಗುತ್ತೆ ಸರ್. ಇದರ ಚೈತನ್ಯ ಯಾತ್ರೆಯ ಒಂದು ಸಾಲವನ್ನ ಏನು ಸಾಲ ತೆಗೆದುಕೊಂಡಿದ್ದಾರೆ ಅದನ್ನ ಮನ್ನಾ ಮಾಡುವಂತದ್ದು ಪರಿಹಾರ. ಉದಯ್ ಕುಮಾರ್ ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಇದನ್ನ ಒಪ್ಪಿಕೊಳ್ಳಿ. ಸಾಲ ಮನ್ನಾ ಮಾಡಿದ್ರೆ ರೈತರು ಸಾಯುವಂತದ್ದು ಇಲ್ಲತ್ತೆ ಅಂತ. ಸಾಲ ಇವತ್ತು ಹಾಗಾದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳ, ಅವ್ರು ಆತ್ಮಹತ್ಯೆ ಮಾಡ್ತಾ ಇರಲ್ಲ. ಇವತ್ತು ಜನಸಾಮಾನ್ಯರಿಗೆ ಇರಲಿ, ರೈತರಿಗೆ ಆಗಲಿ, ಸಾಮಾನ್ಯ ಜನರಿಗೆ ಏನಾದರೂ ಸಂಕಷ್ಟ ಸ್ಥಿತಿ ಬಂದಾಗ ಯಾರು ಅದನ್ನು ಮುಂದೆ ಬರಬೇಕು? ಸರ್ಕಾರ ತಾನೇ. ಇವತ್ತು ಸರ್ಕಾರದಲ್ಲಿ ಬೇಕಾದಷ್ಟು ಇದಕ್ಕೆ ನಾವು ಸಬ್ಸಿಡಿಗಳನ್ನು ಅದು ಇದು ನಾವು ಕೊಡ್ತೀವಿ. ಇವತ್ತು ರೈತರಿಗೆ ಅನ್ನಭಾಗ್ಯ ಅಂತೇಳಿ 1 ರೂಪಾಯಿಗೆ ನಿಮ್ಗೆ ಅಕ್ಕಿ ಕೊಡ್ಲೇ ಆಗುತ್ತೆ. 32 ರೂಪಾಯಿಗೆ ಬಂದ ಅಕ್ಕಿಯನ್ನ 1 ರೂಪಾಯಿಗೆ ನಿಮ್ಗೆ ಕೊಡ್ಲಿಕ್ಕೆ ಆಗುತ್ತೆ, ಫ್ರೀ ಕೊಡ್ಲಿಕ್ಕೆ ಆಗುತ್ತೆ. ಇಲ್ಲಿ ಇದನ್ನ ರೈತರು ಇಲ್ಲಿ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಅವರು ಒಂದು 50,000 1 ಲಕ್ಷ ಸಾಲ 25,000 ರೂಪಾಯಿನ ಅದನ್ನು ಮನ್ನಾ ಮಾಡ್ಲಿಕ್ಕೆ, ಅದನ್ನು ಮನ್ನಾ ಮಾಡಿದ್ರೆ ಪಾಪ ರೈತ ಏನಾದ್ರೂ ಬದುಕೋಣ ಸರ್. ಮತ್ತೆ ಅದರ ಬಗ್ಗೆ ಯೋಚನೆ ಮಾಡೋಣ. ಕೇಂದ್ರ ಸರ್ಕಾರ ಬಿಜೆಪಿಯದ್ದಿದೆ, ನೀವು ಇಲ್ಲಿ ಭಾಷಣ ಹೊಡೆಯುವ ಬದಲಾಗಿ ಕೇಂದ್ರ ಸರ್ಕಾರದ ಮೂಲಕ ಏನಾದ್ರೂ ಮಾಡಿಸಬಹುದಿತ್ತಲ್ವಾ ಸರ್? ನಿಮ್ಗೆ ಗೊತ್ತಿದೆಯೇ, ಇವತ್ತು
ನಾವು ಅನ್ನಭಾಗ್ಯ ಅಂತ ಅವ್ರು ಕೊಡ್ತಾರೆ. ನೀವು ಪಾರ್ಟಿ ಕಟ್ಟೋದಕ್ಕೆ ಸರ್, ಹೊರಟಿದ್ದೀರಿ ಅಷ್ಟೇ. 29 ರೂಪಾಯಿ ಆದ್ರೆ ಹಣ ರೈತರ ಕೊಡು- ಸಾವಲ್ಲಿ ಪಾರ್ಟಿ ಸರ್, ಕಟ್ಟೋದಕ್ಕೆ ಹೊರಟಿದ್ದೀರಿ. 29 ರೂಪಾಯಿಯನ್ನ ಕೊಡುವಂಥದ್ದು ಕೇಂದ್ರ ಸರ್ಕಾರ ಇವ್ರು ಕೊಚ್ಕೊಳ್ಳೋದು ಮಾತ್ರ. ಇವ್ರು ಖಾಲಿ 3 ರೂಪಾಯಿ ಕೊಡು ಸರ್. ಇಲ್ಲಿ 29 ರೂಪಾಯಿಯನ್ನ ಕೇಂದ್ರ ಸರ್ಕಾರನೇ ಕೊಡ್ತಾ ಇರುವಂಥದ್ದು. ಆದ್ದರಿಂದ ನಾನು ಹೇಳುವಂಥದ್ದು, ಇವತ್ತು ಸರ್ಕಾರ ಈ ಕೂಡಲೇ ಈಗ 440 ಮಂದಿ 500 ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತು ನೋಡಿ ಸರಣಿ. ಈಗ ಉಡುಪಿಯಲ್ಲಿ ಜನ ಸೇರಿಸಿದ್ರು ಉದಯ್ ಕುಮಾರ್ ಶೆಟ್ರು, ಏನು ಪ್ರಯೋಜನ ಏನು ಸರ್? ನಮ್ಮ ಪಾರ್ಟಿ ಕಟ್ಟೋದಷ್ಟೇ. ಸರ್, ರೈತರ ಶಕ್ತಿಯನ್ನ ಬಿಜೆಪಿಗೆ ಚೈತನ್ಯ ಕೊಡ್ತಾ ಇದ್ದೀರಿ, ರೈತರಿಗೆ ಚೈತನ್ಯ ಕೊಡ್ತಾ ಇರುವಂತದ್ದಲ್ಲ. ಯಾವುದಕ್ಕೆ? ಬಿಜೆಪಿಗೆ ಚೈತನ್ಯ ಕೊಡುವಂತ ಕೆಲಸವನ್ನು ಸರ್, ಮಾಡಿದ್ದೀರಿ ನೀವು. ಬಿಜೆಪಿಗೆ ರೈತರಿಗೆ ಚೈತನ್ಯ ಕೊಟ್ಟರೆ ಬಿಜೆಪಿಗೆ ಚೈತನ್ಯ ಬಂದಾಗೆ. ಸೊ ರೈತರನ್ನು ಉಪಯೋಗಿಸಿಕೊಳ್ತಾ ಇದ್ದೀರಿ. ರೈತರಂತೇಳಿ ಅಲ್ಲ ಸರ್, ಒಂದು ಜವಾಬ್ದಾರಿಯುದಂತಹ ರಾಜಕೀಯ ಪಾರ್ಟಿಯಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಒಂದು ಸರ್ಕಾರ ದಾರಿ ತಪ್ಪಿ ನಡೆದರೆ ಅದರ ಬಗ್ಗೆ ಎಚ್ಚರಿಸುವ ಕೆಲಸವನ್ನು ಮಾಡ್ತಾ ಇದೆ. ಅದರಿಂದ ಇವತ್ತು ನಾವು ಜನರಿಗೆ ಇವತ್ತು ಸಂಕಷ್ಟದಲ್ಲಿಂತ ರೈತರ ಪರಿಸ್ಥಿತಿಯನ್ನು ಇವತ್ತು ನಮ್ಮ ಜಿಲ್ಲೆಯಲ್ಲಿ ದೇವರ ನಡೆಸಿ ಏನಾದರೂ ಆತ್ಮಹತ್ಯೆ ಮಾಡಿಲ್ಲ. ಆದರೆ ನಮ್ಮ ಜೀವಕ್ಕೆ ಏನಾದರೂ ಒಂದು ಕಾಲು ಬೆರಡಿಗೋ ಕೈ ಬೆರಡಿಗೋ ನೋಡೋದು ನಮಗೆ ಜೀವಕ್ಕೆ ಸಂಬಂಧ ಪಡೋದಿಲ್ವಾ? ಅದೇ ಥರ ಇವತ್ತು ರೈತರ ಆತ್ಮಹತ್ಯೆಗೆ ಅವರಲ್ಲಿ ರೈತ ಆತ್ಮಸ್ಥೈರ್ಯ ಸಿಂಬೋ ಕೆಲಸ ಇಡೀ ನಮ್ಮ ರಾಜ್ಯದಲ್ಲಿ ಮಾಡುವಾಗ ಅದಕ್ಕೆ ನಾವು ಕೂಡ ಒಂದು ಬೆಂಬಲವಾಗಿ ರೈತ ಚೈತನ್ಯ ಯಾತ್ರೆಯ ಮುಖಾಂತರ ಉದಯ್ ಕುಮಾರ್ ಶೆಟ್ಟರಿಗೆ ಚೈತನ್ಯ ಸಿಕ್ಕಿದೆ ಪಾರ್ಟಿಯಲ್ಲಿ. ಅಲ್ಲ, ಉಡುಪಿಯಲ್ಲಿ ರೈತ ಚೈತನ್ಯ ಯಾತ್ರೆ ಮಾಡುವ ಮೂಲಕ ಉದಯ್ ಕುಮಾರ್ ಶೆಟ್ಟರು ಮತ್ತೆ ಚೈತನ್ಯವನ್ನ ಪಡೆದುಕೊಂಡಿದ್ದಾರೆ. ಅಲ್ಲ, ನೀವು ಅದನ್ನು ಯಾವ ರೀತಿ ಬೇಕಾದರೆ ವಿಶ್ಲೇಷಣೆ ಮಾಡುವಂಥದ್ದು. ಇವತ್ತು ನಮಗೆ ಕೊಟ್ಟ ಜವಾಬ್ದಾರಿಯನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಅದನ್ನು ನಿರ್ವಹಣೆ ಮಾಡಿದೆ ಅಂತ ತೃಪ್ತಿ. ಅದರಲ್ಲಿ ನನ್ನದೇ ಅಂಥೇಳಿ ನಾನು ಅದನ್ನು ಇದು ಮಾಡೋಣ. ನಮ್ಮ ರಾಜ್ಯ ಮಟ್ಟದ ನಾಯಕರಿರ್ಬೋದು, ಜಿಲ್ಲಾ ಮಟ್ಟದ ನಾಯಕರಿರ್ಬೋದು, ಅವರು ಕೂಡ ನಮಗೆ ಪೂರ್ತಿಯಾಗಿ ನಮಗೆ ಅದನ್ನು ಸಪೋರ್ಟಾಗಿ ನಿಂತಿದ್ದಾರೆ. ಅದನ್ನು ಎಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾವು ಇದನ್ನು ಮಾಡಿದ್ದೇವೆ, ಯಶಸ್ವಿಯಾಗಿದ್ದೇವೆ. ಎಸ್ ಉದಯ್ ಕುಮಾರ್ ಶೆಟ್ಟರೆ, ಹಾಗಾದರೆ ಜನವರಿಯಲ್ಲೊಂದು ಗುಡ್ ನ್ಯೂಸ್ ಇದೆ ಅಂತ ಆಯಿತು. ಉದಯ್ ಕುಮಾರ್ ಶೆಟ್ಟರ ಕಡೆಯಿಂದ ಮೇಲ್ಮನೆಗೆ ಪ್ರವೇಶ ಮಾಡುವಂಥ ಒಂದು ಸೂಚನೆ ಇದೆ ಅಂತ ಆಯಿತು. ಅಲ್ಲ, ಈಗ ಅದರ ಬಗ್ಗೆ ನೀವು ಪ್ರಸ್ತಾಪ ಮಾಡಿದವರು ನೀವೇ. ನಾನು ಎಲ್ಲೂ ಕೂಡ ಅದನ್ನು ಹೇಳ್ಕೊಳ್ಳಿಲ್ಲ. ಪಕ್ಷ ಒಂದು ವೇಳೆ ಬಯಸಿದರೆ ಅಂತ ನಾನು ಹೇಳಿದ್ದೇನೆ. ಬೇರೆ ಬಹಳ ಜನ ಕಂಟೆಸ್ಟೆಂಟ್ ಉಡುಪಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಇದೆ. ಅದು ನಂಗೆ ಗೊತ್ತಿಲ್ಲ. ಪ್ರಯತ್ನ ಮಾಡಿದ್ರು ತಪ್ಪೇನಲ್ಲ. ನಾವು ಪಕ್ಷದ ಚೌಕಟ್ಟಿನ ಒಳಗೆ ಏನು ಇಷ್ಟು ಪ್ರಯತ್ನಗಳನ್ನು ನಾವು ಮಾಡ್ಬೋದು. ಅವಕಾಶಗಳು ಯಾರಿಗೆ ಹೊತ್ತು ಒಬ್ಬೆ ಸಿಗುವಂಥದ್ದು. ಸಿಕ್ಕಿದ್ರು ಯಾರಿಗೆ? ನಮ್ಮ ಪಾರ್ಟಿಯವರಿಗೆ ತಾನೇ. ಅದರಿಂದ ಯಾರಿಗೂ ಅದನ್ನು ಅವಕಾಶ ಸಿಕ್ಕಿದ್ರೆ ಅದು ಸಂತೋಷ. ಎಸ್ ಉದಯ್ ಕುಮಾರ್ ಶೆಟ್ಟರೆ, ತಿರುಗುಬಾಣ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರಿ, ಧನ್ಯವಾದಗಳು. ಅದೇ ರೀತಿ ಒಳ್ಳೆಯದಾಗಲಿ. ಎಸ್, ಇದು ಈ ವಾರದ ತಿರುಗುಬಾಣ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್, and ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ.